साधकं कलाधरावतंसकं विलासिलोकरक्षकम् अनायकैकनायकं विनाशिते वदैत्यकं नदाशुभाशुनाशकं नमामि तं विनायकम् जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश रक्ष मां जय गणेश रक्ष मां 10 ವರ್ಷದ ಹೆಜ್ಜೆಯನ್ನ ಇಟ್ಟು ದಶ ನಿಂತು ಆದರದಿಂದ ಎದುರುಗೊಂಡು ದನಿದ ಮನಕ್ಕೆ ತನ್ನನೆಯ ನೀರು ಜೊತೆಗೆ ಚಪ್ಪರಿಸಲು ತುಂಡು ಸಿಹಿ ಬೆಲ್ಲ ನೀಡುವಂತಹ ಸಂಸ್ಕೃತಿ ನಮ್ಮ ತುಳುನಾಡಿನ ಅಪ್ಪಟ ಸಂಪ್ರದಾಯ. ಆದರೆ ನಾವೆಲ್ಲರೂ ಬದಲಾಗಿದ್ದೇವೆ. ಬದಲಾವಣೆಯ ಕಾಲಘಟ್ಟದಲ್ಲೂ ನಾವು ಇದ್ದೇವೆ. ಕ್ರಮ ಬದಲಾದರೂ ಸಂಪ್ರದಾಯ ಇಂದಿಗೂ ಎಂದೆಂದಿಗೂ ಜೀವಂತವಾಗಿದೆ. ನಮ್ಮ ಮನೆ ಎಂಬ ಈ ಸಂಸ್ಥೆಗೆ ಬಂದಂಥ ಅತಿಥಿ ಅಭ್ಯಾಗತರು, ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಮನೆಯ ಯಜಮಾನ, ಈ ಸಂಸ್ಥೆಯ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ಎಲ್ಲರನ್ನ ಅತ್ಯಂತ ಪ್ರೀತಿ ಆದರ ಗೌರವದಿಂದ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೀವಿ. ನಮ್ಮ ಆರಾಧ್ಯ ದೇವರಾದ ನಾಗಬ್ರಹ್ಮರನ್ನು, ಕೋಟಿ ಚೆನ್ನೈಯರನ್ನು ಮನಸಾರೆ ನೆನೆಸುತ್ತಾ, ಗ್ರಾಮದ ದೈವವಾದ ವೈದ್ಯನಾಥನನ್ನು, ದೇವರಾದ ಸೂರ್ಯನಾರಾಯಣ ದೇವರನ್ನು ಮನಸಾರೆ ನಮಿಸುತ್ತಾ, ಆತ್ಮಶಕ್ತಿ ವಿವಿಧ ಉದ್ದೇಶ ಸಹಕಾರಿ ಸಂಘದ ದಶಮಾನೋತ್ಸವದ ಸಮಾರೋಪ ಸಮಾರಂಭ, ಈ ದಶ ಸಂಭ್ರಮ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಎಲ್ಲರ ಶ್ರಮ ಇದರೊಂದಿಗಿದೆ. ಈ ಶ್ರಮದ ಜೊತೆಯಲ್ಲಿ ನಮ್ಮೆಲ್ಲರ ಆಶಯ ಈ ಒಂದು ಸಂಸ್ಥೆಯ ಉದ್ಘಾಟನೆ ನೆರವೇರಿಸಿದವರು ಹಾಗೂ ಈ ಸಂಸ್ಥೆಯ ಒಂದು ಸ್ವಂತ ಕಟ್ಟಡದ ಭೂಮಿ ಪೂಜೆ ಏನಿದೆಯಾ ಅದನ್ನು ತನ್ನ ಕೈಯಾರೆ ಮಾಡಿ ಕಟ್ಟಡದ ಉದ್ಘಾಟನೆಗೂ ಕೂಡ ಅಂದು ಬರಬೇಕಿತ್ತು. ಆದರೆ ಆರೋಗ್ಯದ ಒಂದು ಸಮಸ್ಯೆಯಲ್ಲಿ ಯಾವತ್ತು ಬಂದಿಲ್ಲ. ಆದರೆ ನಿಮ್ಮೆಲ್ಲರ ಯೋಗ ಈ ದಶ ಸಂಭ್ರಮದ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮೂಲಕ ಒಂದು ಹಾಸ್ಟೆಲ್ನ ಉದ್ಘಾಟನೆ ಹಾಗೂ ಈ ಆಸಕ್ತರಿಗೆ ಸಹಾಯಧನ ನೀಡುವಂಥ ಒಂದು ವಿಶೇಷ ದಶ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿದ್ದವರು ನಮ್ಮ ಎಲ್ಲರ ನೆಚ್ಚಿನ ಜನಾನುರಾಗಿಯು ಎಲ್ಲರ ಒಂದು ಆರಾಧ್ಯ ದೇವರು ಬ್ರಹ್ಮರ್ಷಿ ನಾರಾಯಣ ಗುರುಗಳ ಒಂದು ನಡೆದಾಡುವ ನಾರಾಯಣ ಗುರುಗಳಂತಲೇ ನಾವು ಹೇಳ್ಬೋದು, ಶ್ರೀ ಬಿ ಜನಾರ್ದನ ಪೂಜಾರಿಯವರು. ಅವರ ಒಂದು ಉಪಸ್ಥಿತಿ ನಮಗೆಲ್ಲರಿಗೂ ನಮ್ಮೆಲ್ಲರ ಆಶೆ ಇತ್ತು. ಇಂದು ನಮ್ಮ ಈ ಕಟ್ಟಡಕ್ಕೆ ಅವರು ಚಿತ್ತೈಸಿದ್ದಾರೆ. ಕೇಂದ್ರದ ಮಾಜಿ ವಿತ್ತ ಸಚಿವರಾಗಿ, ಸ್ವಚ್ಛ ರಾಜಕಾರಣಿಯಾಗಿ, ಎಲ್ಲರಿಗೂ ಆದರಣೀಯರಾಗಿ ಇಂದು ನಮ್ಮ ಒಂದು ಕಟ್ಟಡಕ್ಕೆ ಅವರ ಪಾದಾರ್ಪಣೆ ಮಾಡುವುದರ ಮೂಲಕ ನಮ್ಮೆಲ್ಲರನ್ನು ಪುಲಿತಗೊಳಿಸಿದವರು ಶ್ರೀ ಬಿ ಜನಾರ್ದನ ಪೂಜಾರಿಯವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಆದರದಿಂದ ನಾನು ಸ್ವಾಗತಿಸುತ್ತಿದ್ದೇನೆ. ಆಡಳಿತ ಮಂಡಳಿಯ ಸದಸ್ಯರು ಆದಂತಹ ಜಿ ಪರಮೇಶ್ವರ್ ಪೂಜಾರಿ ಅವರು ಅತ್ಯಂತ ಪ್ರೀತಿ ಆದರ ಗೌರವದಿಂದ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳು ಅಂತ ನಾವು ಹೇಳುವುದಕ್ಕಿಂತ ಮುಖ್ಯವಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರು. ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಮಗೆ ಮಾರ್ಗದರ್ಶನ ನೀಡಿ ಈ ಒಂದು ಸಂಸ್ಥೆ ಇಟ್ಟೊಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ನಮ್ಮನ್ನು ಸದಾ ಹರಸಿ ಬ್ರಹ್ಮ ಬೈದರ್ಕಳ ಅವರ ಆಶೀರ್ವಾದವನ್ನು ತನ್ನ ಒಂದು ಹಾರೈಕೆ ಮೂಲಕ ನೀಡುತ್ತಾ ನಮ್ಮ ನರಸುವವರು ಶ್ರೀ ಕೆ ಚಿತ್ತರಂಜನ್ ಇವರು. ಇವರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಗರಡಿ ಕ್ಷೇತ್ರದ ಬಗ್ಗೆ ಎಲ್ರಿಗೂ ಗೊತ್ತು. ಅವರ ಸಾಮಾಜಿಕ ಧಾರ್ಮಿಕ ಕಾರ್ಯಚಟುವಟಿಕೆಗಳು ಎಲ್ರಿಗೂ ಗೊತ್ತಿರುವಂಥದ್ದೇ. ಇಂತಹ ಒಂದು ಹಿರಿಯರು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ. ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಗೌರವಾನ್ವಿತ ಹಿರಿಯರು ಚಿತ್ತರಂಜನ್ ಕೆ ಇವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಮಂಜುನಾಥ್ ಭಂಡಾರಿ ಅವರು ಈಗಾಗಲೇ ಆಗಮಿಸಿ ಬಸ್ ಸ್ಟ್ಯಾಂಡನ್ನು ಉದ್ಘಾಟನೆಗೊಳಿಸುವ ಮೂಲಕ ನಮಗೆ ಶುಭ ಹಾರೈಕೆ ಕೋರಿ ನಿರ್ಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಹಾಗೆ MLA ಆಗಿರುವಂಥ ಭರತ್ ಶೆಟ್ಟಿ ಅವರು ಕೂಡ ಇನ್ನೊಂದು ಕೆಲವು ಕ್ಷಣಗಳನ್ನು ಬಂದು ಸೇರ್ತೇನೆ ಅಂತ ಹೇಳಿದ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ನಮ್ಮ ಎಲ್ರಿಗೂ ಗೊತ್ತಿರುವಂಥದ್ದೇ ನಮ್ಮೆಲ್ಲರ ಆರಾಧ್ಯವಾದಂಥ ಗೋಕರ್ಣನಾಥ ಕ್ಷೇತ್ರದ
ಕೋಶಾಧಿಕಾರಿಯಾಗಿ ಗುರು ಬೆಳದಿಂಗಳು ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ನ್ಯಾಯವಾದಿಯಾಗಿ ಜನಾನುರಾಗಿ ಕೆಲಸದ ಮೂಲಕ ಎಲ್ಲರನ್ನು ಯುವಕರನ್ನು ಒಟ್ಟು ಸೇರಿಸುವ ಮೂಲಕ ತನ್ನದೇ ಆದ ಛಾಪನ್ನು ನಮ್ಮ ಉಭಯ ಜಿಲ್ಲೆಯಷ್ಟೇ ಅಲ್ಲ ಸಮಾಜದಲ್ಲಿ ಕೂಡ ಮೂಡಿಸಿ ಬಂದವರು ಶ್ರೀ ಪದ್ಮರಾಜ್ ಆರ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿರ್ದೇಶಕರಾಗಿರ್ತಕ್ಕಂಥ ಗೌರವಾನ್ವಿತ ಸೀತಾರಾಮ್ ಎನ್ ಇವರು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತ ಪದ್ಮರಾಜ್ ಆರ್ ಇವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರಾದ ರೂಪಶ್ರೀ ಪೂಜಾರಿ ಅವರಿದ್ದಾರೆ. ಇವರು ಹಲವಾರು, ಯಾಕಂದರೆ ಈ ಒಂದು ಸಂಸ್ಥೆ ಕಟ್ಟಡ ಆಗಬೇಕಾದ್ರೆ ಸ್ಥಳೀಯ ಕಾರ್ಪೊರೇಟರ ಸದಾ ನಮಗೆ ನೆರವು ನೀಡುತ್ತಾ ಇಲ್ಲಿ ಒಂದು ರಸ್ತೆ ಆಗಲಿ ಪಕ್ಕದ ಚರಂಡಿ ಆಗಲಿ ಸುಮಾರು ಒಂದು 40 ಲಕ್ಷ ರೂಪಾಯಿಯ ಕೆಲಸವನ್ನು ಶಾಸಕರ ಅನುದಾನದ ಮೂಲಕ ಮಾಡಿಸಿಕೊಟ್ಟವರು ಶ್ರೀ ರೂಪಶ್ರೀ ಪೂಜಾರಿ ಅವರು ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬ್ರಹ್ಮಶ್ರೀ ನಾರಾಯಣಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು, ಈ ಒಂದು ಸಂಸ್ಥೆಯ ಮಾರ್ಗದರ್ಶಕರು, ಮಾಜಿ ನಿರ್ದೇಶಕರಾಗಿರುವಂಥ ವಾಮನ್ ಕೆ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿರ್ದೇಶಕರಾದಂಥ ರಮಾನಾಥ್ ಸನಿಲ್ ಇವರು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ವಾಮನ್ ಕೆ ಇವರನ್ನ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಂಘ ನೀರ್ಮಾರ್ಗ ಇದರ ಅಧ್ಯಕ್ಷರು, ನ್ಯಾಯವಾದಿಗಳು ಆಗಿರುವಂಥ ಸತೀಶ್ ಅಂಚನ್ ಅವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ನಿರ್ದೇಶಕರು ಆದಂತಹ ಚಂದ್ರಾಸ್ ಮರೋಳಿ ವೇದಿಕೆ ಉಪಸ್ಥಿತಿರುವಂತಹ ಗೌರವಾನ್ವಿತ ಸತೀಶ್ ಅಂಚನ್ ಇವರನ್ನ, ಮುದ್ದು ಮೂಡುಬಳ್ಳೆ ಅವರು ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಚಂದ್ರಾಸ್ ಮರೋಳಿ ಅವರು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಸತೀಶ್ ಅಂಚನ್ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮಗೆ ಸ್ಥಳೀಯವಾಗಿ ಸಹಕಾರ ನೀಡುವಂಥ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕಂಕನಾಡಿ. ಇದರ ಅಧ್ಯಕ್ಷರಾಗಿ ಹಲವಾರು ಸಾಮಾಜಿಕ ಚಟುವಟಿಕೆ ತೊಡಗಿಸಿಕೊಂಡವರು ಶ್ರೀ ಭರತೇಶ್ ಅಮೀನ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ನಿರ್ದೇಶಕರು ಗೌರವಾನ್ವಿತ ಮುದ್ದು ಮೂಡುಬಳ್ಳೆ ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಭರತೇಶ್ ಅಮೀನ್ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿ ನನಗೆ ಸದಾ ಬೆನ್ನೆಲುಬಾಗಿ ನೀಡುವವರು ಶ್ರೀ ಪಿ ನೇಮಿರಾಜ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ದಿವಾಕರ್ ಬಿಪಿ ಇವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾಗಿರುವಂಥ ಶ್ರೀಮತಿ ಸೌಮ್ಯ ವಿಜಯ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೌಮ್ಯ ವಿಜಯ್ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಸಹಕಾರಿ ಸಂಘದ ನಿರ್ದೇಶಕರು, ಸಲಹಾ ಸಮಿತಿ ಸದಸ್ಯರು ಹಾಗೂ ಎಲ್ಲ ಗ್ರಾಹಕರು ಹಾಗೂ ನಮ್ಮ ಎಲ್ಲ ಸದಸ್ಯರು ಹಾಗೂ ಇಂದು ನಮ್ಮ ನೆರವು ಸ್ವೀಕರಿಸಿ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳವರ ಪೋಷಕರು ಹಾಗೂ ಸಿಬ್ಬಂದಿಗಳ ಪೋಷಕರು ಬಂದಂಥ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮಾಧ್ಯಮ ಮಿತ್ರರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಎಲ್ಲರನ್ನು ಆದರಣೀಯವಾಗಿ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ಬಂದಂಥ ಎಲ್ಲರನ್ನ ಅತ್ಯಂತ ಪ್ರೀತಿ ಆಧಾರ ಗೌರವದಿಂದ ಸ್ವಾಗತಿಸಿದಂತಹ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೋಪಾಲ್ ಎಂ ನಿರ್ದೇಶಕರು ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರನ್ನ, ಸಭಾಧ್ಯಕ್ಷರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಈ ಸಮಾರಂಭಕ್ಕೆ ಬಂದ ಆತ್ಮಶಕ್ತಿ ವಿರುದ್ಧೋದ್ದೇಶ ಸಹಕಾರಿ ಸಂಘದ ಎಲ್ಲ ಅಭಿಮಾನಿಗಳಿಗೆ ಗೌರವಪೂರ್ವಕವಾಗಿ ನಮನ ಸಲ್ಲಿಸ್ತೇನೆ ಮೊದಲಿಗೆ. ಹಾಗೆ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳು ಅವರಿಗೂ ಕೂಡ ಮೊದಲಿಗೆ ಗೌರವ ಅರ್ಪಣೆ ಮಾಡ್ತೇನೆ. ಪ್ರಥಮವಾಗಿ ನಾನು ಶ್ರೀಯುತ ಜನಾರ್ದನ್ ಪೂಜಾರಿ ಅವರನ್ನು ಇಂದು ಬಹುಮುಖ್ಯವಾಗಿ ಸ್ಮರಿಸಲೇಬೇಕು. ಯಾಕೆಂದರೆ 2003ನೇ ಇಸ್ವಿಗೆ ನಾವು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡಬೇಕಂತ ಆದಾಗ ನಮ್ಮ ಮನಸ್ಸಿಗೆ ಬಂದದ್ದು ಮೊದಲಿಗೆ ಶ್ರೀಯುತ ಜನಾರ್ದನ ಪೂಜಾರಿ ಹಿರಿಯರು, ನಮ್ಮ ಮಾರ್ಗದರ್ಶಿ ಹಾಗೂ ನಮ್ಮ ಸಮಾಜದ ಒಂದು ದೊಡ್ಡ ವ್ಯಕ್ತಿ. ಅವರಲ್ಲಿ ಮೊದಲಿಗೆ ಹೋದಾಗ ನಾವು ಹೀಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅವರು ಮೊದಲಿಗೆ ಹೇಳಿದ, ಬಹುಶಃ ಅವರಿಗೆ ನೆನಪಿದೆ ಗೊತ್ತಿಲ್ಲ, ನೋಡಿ ವಾಮನ್ರೆ ನೀವು ಮೊದಲಿಗೆ ಪ್ರಾರಂಭ ಮಾಡ್ತೀರಿ, ಅದು ಮುಂದುವರಿಸಬೇಕು, ಮಧ್ಯದಲ್ಲಿ ನಿಲ್ಲಿಸಬಾರ್ದು.
ಯಾಕಂದರೆ ನಾವು ಯಾವುದೇ ಒಂದು ಸಮಾಜದ ಸಂಸ್ಥೆಗಳು ಉದಯ ಆಗ್ತದೆ, ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಅದು ನಿಧಾನವಾಗಿ ನಿಂತು ಹೋಗುವ ಸಾಧ್ಯತೆ ಕೂಡ ಇದೆ. ನಾವು ಹೇಳೋದಿಲ್ಲ ಸರ್, ನಿಮ್ಮ ಒಂದು ಆಶೀರ್ವಾದ ಇದ್ದರೆ ಖಂಡಿತವಾಗಿ ನಾವು ಸಕ್ಸಸ್ ಆಗ್ತೇವೆ ಅಂತೇಳಿ ಸರ್ಕಿಟ್ ಹೌಸಲ್ಲಿ ಅವ್ರನ್ನು ಅವತ್ತು ಸಂಪರ್ಕ ಮಾಡಿದರು. ಹಾಗೆ ನಾವು ಮೊದಲಿಗೆ ಅವರೊಂದು ಧನ ಸಹಾಯ ಮಾಡಿದ್ದಂದರೆ ಅವರೇ ನಮ್ಮ ಟ್ರಸ್ಟಿಗೆ ಸಹಾಯ ಧನ ಮಾಡಿದವರು ಮೊದಲಿಗೆ. ಹಾಗೆ ನಾವು ಅವತ್ತು ಶುರು ಮಾಡಿದ್ದು ಸಂಸ್ಥೆ 2003ಕ್ಕೆ. 2004ಕ್ಕೆ ಆತ್ಮಶಕ್ತಿ ಪತ್ರಿಕೆ ಪ್ರಾರಂಭ ಆಯಿತು. ಅದಕ್ಕೂ ಕೂಡ ಮೊದಲನೇ ಪತ್ರಿಕೆ ಇಶ್ಯೂ ಆದಾಗ ಪೂಜಾರಿ ಅವರನ್ನು ಸಂಪರ್ಕ ಮಾಡಿದ್ವಿ. ಅವ್ರು ಹೇಳಿದರು, ಇಲ್ಲ ನಾನು ಬರ್ತೀನಿ, ಆದರೆ ಸದ್ಯಕ್ಕೆ ಸ್ವಲ್ಪ ಸಮಯ ಹೋಗಲಿ. 2-3 ಸಲ ಭೇಟಿ ಆದಮೇಲೆ ಕಡೆಗೆ ಒಂದು ದಿವಸ ಫಿಕ್ಸ್ ಮಾಡಿದರು. ಅದು ಯಾವ ದಿವಸ ಅಂತ ಹೇಳಿದ್ರೆ, ಕುದ್ರೋಳಿ ದೇವಸ್ಥಾನದ ಶಾರದಾ ಮಹೋತ್ಸವದ ಮೆರವಣಿಗೆ ಮರು ದಿವಸ. ಆವತ್ತು ಕುದ್ರೋಳಿ ಟೆಂಪಲ್ಗೆಲ್ಲ ಡೆಕೋರೇಷನ್ ಎಲ್ಲ ಆಗೇ ಇತ್ತು. ಪೂಜಾರಿ ಅವನು ಸಂಪರ್ಕ ಮಾಡಿದಾಗ ಅವರು ಜಯಸುವರ್ಣನ ಕರೆದ್ರು. ನೋಡಿ ಸುವರ್ಣರೇ, ಆವತ್ತು ಮುಂಬೈ ಬಿಲ್ಲವ ಸಂಘದ ವಿದ್ಯಾರ್ಥಿ ವೇತನ ಸಮಾರಂಭ ಅವತ್ತು ಕುದ್ರೋಳಿ ದೇವಸ್ಥಾನದಲ್ಲಿ ಇತ್ತು. ಬಹುಶಃ ಪೂಜಾರಿ ಅವರಿಗೆ ನೆನಪಿದೆ ಗೊತ್ತಿಲ್ಲ. ಅವರು ಜಯಸುವರ್ಣ ಕರೆದು ಹೇಳಿದ್ರು, ನೋಡಿ ಇವರಿಗೆ 5 ಪೈಸೆ ಖರ್ಚು ಮಾಡಲಿಕ್ಕೆ ಬಿಡಬಾರ್ದು, ನೀವು ಇದರ ಹೊಣೆ ಹೊರೀರಿ. ಇವತ್ತು ನಿಮ್ಮ ಫಂಕ್ಷನ್ ಆದಾಗ ಯಾವುದೇ ರೀತಿ ಅವರಿಗೆ ಖರ್ಚು ಬರಬಾರ್ದು, ಅವರ ಪತ್ರಿಕೆ ರಿಲೀಸ್ ಅವತ್ತೇ ಮಾಡಲಿ ಅಂತೇಳಿ ಡೈರೆಕ್ಷನ್ ಕೊಟ್ಟವರು ಶ್ರೀಯುತ ಜನಾರ್ದನ್ ಪೂಜಾರಿಯವರು. ಜಯಸುವರ್ಣ ಬಹುಶಃ ಪೂಜಾರಿಯವರ ಬಲಗೈ ಬಂಟ ಆಗಿದ್ದರು. ಅವ್ರು ಹೇಳಿದ್ದನ್ನೆಲ್ಲ ಚಾಚೋ ಚಪ್ಪದೆ ನೆರವೇರಿಸ್ತಾ ಇದ್ರು. ಆವತ್ತೇ ಅವರು ನಾವು ಇಲ್ಲ ಏನಿಲ್ಲ, ಅವರೆಲ್ಲ ಬರಲಿ ಒಟ್ಟಿಗೆ ಮಾಡೋದ್ರೆ ದೊಡ್ಡ ಫಂಕ್ಷನ್ ಆಯಿತು. ಬಹುಶಃ ನಾವು ಮಾಡಿದ್ದಿದ್ರೆ ಒಂದು 200 ಜನಕ್ಕಿಂತ 100-200 ಒಳಗೆ ಸೇರ್ತಾ ಇದ್ರು. ಆವತ್ತು 1400 ಜನಗಳು ಸೇರಿದರು. ಅದು ನಮಗೆ ಹೆಮ್ಮೆ. ಆವತ್ತು ಪತ್ರಿಕೆ ಪ್ರಥಮ ಪ್ರಾರಂಭವಾಯಿತು. ಪ್ರತಿ ಸಲ ನಾವು 2003-4ನೇ ಇಸ್ವಿ ಸ್ಟಾರ್ಟ್ ಮಾಡಿದ್ದು. ಪ್ರತಿ ಸಲ ಇಶ್ಯೂ ಆದಾಗ ಅವರ ಸರ್ಕಿಟ್ ಹೌಸಿಗೆ ಹೋಗಿ ಮೊದಲನೆಯ ಇಶ್ಯೂವನ್ನು ಅವರಿಗೆ ನಾವು ಕೊಟ್ಟು ಆಮೇಲೆ ಅವರ ಆಶೀರ್ವಾದ ಪಡೆದು ಬರ್ತಾ ಇದ್ವಿ. ಈಗಲೂ ನಮಗೆ ನೆನಪಿದೆ, ಅವರು ನಮ್ಮನ್ನು ಖುಷಿಯಿಂದ ನಮ್ಮನ್ನು ಸಂಪರ್ಕ ಮಾಡಿ ಹೇಳ್ತಾ ಇದ್ರು, ನೋಡಿ ಈ ರೀತಿ ಮಾಡಿ ತುಂಬ ಸಲಹೆ ಸೂಚನೆ ಕೊಟ್ಟಿದ್ದರು. ನಾವು ಮುಂದೆ ಬಂದು 2004ಕ್ಕೆ ಮುಂದೆ ನಾನು ಯಾಕೆ ಹೇಳ್ತೇನೆ ಅಂದರೆ, ಬಹುಶಃ ಹೆಚ್ಚಿನವರಿಗೆ ತಿಳಿದಿರಲಿಕ್ಕಿಲ್ಲ, 2012ಕ್ಕೆ ನಾವೊಂದು ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘ ಮಾಡಬೇಕು ಅಂತ ನಾವೊಂದು ವುಡ್ಲ್ಯಾಂಡ್ಸಲ್ಲಿ ತೀರ್ಮಾನ ಮಾಡಿದ್ವಿ. ಆವತ್ತು ಸಭೆ ಸೇರಿದ ನಮ್ಮ ಸಮಾನ ಮನಸ್ಕರನ್ನೆಲ್ಲ ಸೇರಿಸಿ ಮಾಡಿದ್ವಿ. ಆವತ್ತು 2012ನೇ ಇಸ್ವಿ, ಬಹುಶಃ ಚಿತ್ತರಂಜನೆ ಗೊತ್ತಿಲ್ಲ, 2012ನೇ ಇಸ್ವಿಗೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪ್ರಾರಂಭ ಆಯಿತು. ಶೇರ್ ಕಲೆಕ್ಟ್ ಮಾಡಿದ್ವಿ. ಆವತ್ತು ನಾವು ಮಾತಾಡ್ತಿರುವಾಗಲೇ ಪ್ರಮೋಟರ್ಸ್ ಮಾಡಿದ್ವಿ ಮತ್ತು ಡೈರೆಕ್ಟರ್ ಆದರು. ಇದಕ್ಕೆ ಒಬ್ಬ ನಾವಿಕ ಬೇಕು, ಅಂದರೆ ಅವರು ಲೀಡರ್ ಒಬ್ಬರು ಯಾರನ್ನು ಮಾಡೋದು ಅಂತ ನನಗೆ ಅದು ಆಫರ್ ಬಂತು. ನಾನು ರಿಫ್ಯೂಸ್ ಮಾಡಿದೆ. ನನ್ನ ಸಾಧ್ಯ ಇಲ್ಲ, ಯಾಕಂದರೆ ನನ್ನ ಲಿಮಿಟೇಷನ್ ನನಗೆ ಗೊತ್ತಿದೆ. ನಾನು ಮೊದಲಿಗೆ ತೋರಿಸಿದ್ದು ಚಿತ್ತರಂಜನ್ ಬೋಳಾರ್ ಅವರನ್ನು ಮಾಡೋಣ. ನನಗೆ ಅವರ ಕೆಪಾಸಿಟಿ ಗೊತ್ತಿತ್ತು. ಅವರು ತುಂಬ ಆ್ಯಕ್ಟಿವ್ ಆಗಿದ್ದರು. ಒಂದು ನಿಮಿಷ ಕೂಡ ವ್ಯರ್ಥ ಮಾಡದೆ ಕೆಲಸ ಮಾಡೋ ಒಂದು ಮನುಷ್ಯ ಅಂತ ನನಗೆ ಗೊತ್ತಿತ್ತು. ಆಗಲೇ ನಾನು ಹೇಳಿದೆ, ಇವರನ್ನು ಮಾಡಿದರೆ ಖಂಡಿತವಾಗಿ ನಾವು ಮುಂದೆ ಬರ್ತೇವೆ, ಸಕ್ಸಸ್ ಆಗ್ತೇವೆ, ಇನ್ನೂ ತುಂಬ ಬ್ರ್ಯಾಂಚ್ಗಳು ಆಗೋ ಸಾಧ್ಯತೆ ಕೂಡ ಇದೆ. ಅದು ಎಲ್ಲರೂ ಒಪ್ಪಿದ್ರು. ಯಾಕೆಂದರೆ ನನ್ನ ಮಾತಿಗೆ ಅವತ್ತು ಬೇರೆ ಯಾರು ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಹಾಗೆ ನೇಮಿರಾಜ್ ಅವರು ಉಪಾಧ್ಯಕ್ಷರು, ಕಂಪ್ಯೂಟರಲ್ಲಿ ಎಕ್ಸ್ಪರ್ಟ್. ಅವರು ಕಂಪ್ಯೂಟರಲ್ಲಿ ನಮಗೆ ಕಂಪ್ಯೂಟರ್ ಮುಂದಕ್ಕೆ ಬೇಕೇ ಬೇಕು, ಅದರ ಒಂದು ವಿಚಾರವನ್ನು ಹೆಚ್ಚು ತಿಳಿದವರು, ಆಮೇಲೆ ಸಪ್ಲೈ ಮಾಡುವವರು ಅಂಥವ್ರು ಬೇಕು ಅಂತೇಳಿ ನೇಮಿರಾಜನ್ನು ಉಪಾಧ್ಯಕ್ಷ ಮಾಡಿದ್ವಿ. ಅದು ಮುಂದುವರಿಯಿತು. ಈಗ ಇನ್ನು ನಾನು ಪ್ರಾರಂಭ ನಿಮಗೆ ಹೇಳಿದ್ದು 28 ಶಾಖೆಗಳನ್ನು ಆಗಲಿಕ್ಕೆ ಮುಖ್ಯವಾಗಿ ಕಾರಣ ಚಿತ್ತರಂಜನ್ ಬೋಳಾರ್, ನೇಮಿರಾಜ್, ಎಲ್ಲ ನಿರ್ದೇಶಕರು, ಸಲಹಾ ಸಮಿತಿ ಸದಸ್ಯರು ಹಾಗೂ ಸಿಬ್ಬಂದಿಗಳು. ಮುಖ್ಯವಾಗಿ ಬೇಕಾದ ಸಿಬ್ಬಂದಿಗಳು ಗ್ರಾಹಕರಾಗಿದ್ದಾರೆ. ಗ್ರಾಹಕರನ್ನು ಕೂಡ ಅವರು ಗ್ರಾಹಕರು ಬೇಕು. ಅದು 4 ಕಂಬಗಳು, ಅದು ಗ್ರಾಹಕರು ಬೇಕು, ಸಿಬ್ಬಂದಿಗಳು, ಇವರೆಲ್ಲ ಇದ್ರೇ ಒಂದು ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ. ಸಿಬ್ಬಂದಿಗಳು ನಾನು ಯಾವಾಗಲೂ ಹೇಳ್ತೇನೆ, ಪ್ರತಿಯೊಬ್ಬರು ಗ್ರಾಹಕರು ಬಂದು ನಮ್ಮಲ್ಲಿ ಹೇಳ್ತಾರೆ, ನೀವು ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀರಿ, ಅವರ ನಗುಮುಖ ನಮಗೆ ಇನ್ನೂ 4-5 ಇನ್ನೂ ನಾವು ಶಾಖೆಗೆ ಬರುವಂತೆ ಅವರು ನಮಗೆ ಅಷ್ಟೊಂದು ಸ್ವಾಗತ ಮಾಡಿ ಕರೀತಾರೆ. ನಾನು ತುಂಬ ಜನ ಹೇಳಿದ್ರು, ನನಗೆ ಅಷ್ಟೊಂದು ಆ್ಯಕ್ಟಿವ್ ಆಗಿ ಮಾಡಿದ್ರಿಂದ
ಇವತ್ತಿಗೆ ಪ್ರತಿಯೊಂದು ಬ್ರ್ಯಾಂಚ್ ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅದು ನಾನು ಎಲ್ರಿಗೂ ಗೊತ್ತಿದೆ ಅದು. ಹಾಗೆ ಇಷ್ಟು ಸಮಯ ಬಂತು, ಇನ್ನು ಮುಂದಕ್ಕೆ ಒಂದು 2 ಬ್ರ್ಯಾಂಚ್ ಅವರು ಮಾಡೋದ್ರಲ್ಲಿದ್ದಾರೆ. ನಾನು 2 ಟರ್ಮಿಗೆ ನಾನು ನಿರ್ದೇಶಕನಾಗಿದ್ದೆ. 3ನೇ ಟರ್ಮಿಗೆ ದಯವಿಟ್ಟು ನನ್ನನ್ನು ರಿಲೀವ್ ಮಾಡಿ, ಮುಂದೆ ನನಗೆ ನನ್ನ ಹೆಲ್ತ್ ಕೂಡ ಡಸಂಟ್ ಪರ್ಮಿಟ್, ಆದ್ದರಿಂದ ನಾನು ಹೊರಗಡೆ ಇರ್ತೇನೆ. ಆದರೆ ಇರ್ತೇನೆ, ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಅದು ನಿರ್ದೇಶಕನಾಗಿ ಅಲ್ಲ, ಸಲಹೆಗಾರನಾಗಿದ್ದೇನೆ ಅಂತ ನಾನು ಮುಂದೆ ಬಂದೆ. ಹಾಗೆ ಚಾರಿಟೇಬಲ್ ಟ್ರಸ್ಟ್ ಆ್ಯಕ್ಟಿವಿಟೀಸ್ ಕೂಡ ನೋಡಬೇಕು. ಈ ನಮ್ಮ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಕೂಡ ಅಷ್ಟೇ, ಬ್ಲಡ್ ಬ್ಯಾಂಕ್ ಆಗಲಿ, ವೈದ್ಯಕೀಯ ಶಿಬಿರ ಆಗಲಿ, ಅಸಹಾಯಕರಿಗೆ ಸಹಾಯಧನ ಆಗಲಿ, ಮನೆ ಮಠ ಕಳೆದುಕೊಂಡವರಿಗೆ ಸಹಾಯ ಮಾಡೋದಾಗಲಿ, ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಥ್ರೂ ಚಾರಿಟೇಬಲ್ ಟ್ರಸ್ಟ್. ಆತ್ಮಶಕ್ತಿ ವಿದ್ಯುತ್ ಸಹಕಾರದಿಂದ ನಮಗಿಷ್ಟು ಡಿವಿಡೆಂಟಲ್ಲಿ ಇಷ್ಟು ಪರ್ಸೆಂಟೇಜ್ ನಮಗೆ ಬರ್ತಾ ಇದೆ ಟ್ರಸ್ಟಿಗೆ. ಅದರಲ್ಲಿ ಇವತ್ತು ಕೂಡ ಕೆಲವರಿಗೆ ಕೊಡ್ತಾ ಇದ್ದೇವೆ, ಮುಂದೆ ಕೂಡ ನಾವು ಕೊಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ನಾವು ಮುಂದಾಲೋಚನೆ ಮಾಡಿಯೇ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘ ಸ್ಥಾಪನೆ ಮಾಡಿದ್ದು. ಯಾಕೆಂದರೆ ಚಾರಿಟೇಬಲ್ ಟ್ರಸ್ಟ್ ನಾವು ಎಷ್ಟು ಕಲೆಕ್ಷನ್ ಮಾಡ್ಬೋದು, ಅದು ಬರೀ ಮೀಗರ್ ಆಗಿರ್ತದೆ, ಹೆಚ್ಚಿರುವುದಿಲ್ಲ. ಬಟ್ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬರುವ ಲಾಭದಲ್ಲಿ ಪ್ರಮಾಣ 1% ನಮಗೆ ಬಂದರೂ ಸಾಕು. ಇವತ್ತು ನಾವೆಲ್ಲರಿಗೆ ಸುಮಾರು ಜನ ಕೊಡ್ತಾ ಇದ್ದೇವೆ. ಅದರಿಂದ ನಮಗೆ ಖುಷಿ ಆಗೋದು ಸಾಮಾಜಿಕ ಸೇವೆ, ಬರೀ ಇದು ವ್ಯವಹಾರ ಅಲ್ಲ. ನಮ್ಮ ಆತ್ಮಶಕ್ತಿ ಎಲ್ಲರೂ ಸಾಮಾನ್ಯವಾಗಿ ಯಾವುದೇ ಸೊಸೈಟಿ ಬ್ಯಾಂಕು ಬರೀ ವ್ಯವಹಾರ ದೃಷ್ಟಿಯಲ್ಲೇ ಹೋಗ್ತಾ ಇದೆ. ಆದರೆ ನಾವಾಗಲ್ಲ, ವ್ಯವಹಾರದ ಜೊತೆ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದೇವೆ. ನೀವು ಗೊತ್ತಿರಬೇಕು, ಪೇಪರಲ್ಲಿ ಬರ್ತದೆ, ಟಿ ವಿಯಲ್ಲಿ ಬರ್ತದೆ, ಮನೆಗೆ ಹೋಗಿ ತುಂಬ ತೊಂದರೆ ಇದ್ದವರು ಮನೆಗೆ ಹೋಗಿ ಅವರಿಗೆ ಚೆಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ, ಚಿತ್ತರಂಜನ್ ನಾವು ಟ್ರಸ್ಟಿಗಳೆಲ್ಲ ಸೇರಿ. ಆದ್ದರಿಂದ ನಿಮಗದು ನಾನು ಇಷ್ಟೆಲ್ಲ ಯಾಕೆ ಹೇಳಿದ್ರೆ ಗೊತ್ತಿರಬೇಕು, ಬ್ಯಾಕ್ಗ್ರೌಂಡ್ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಅದಕ್ಕೆಲ್ಲ ಮೂಲ ಪ್ರೇರಣೆ ಬಹುಶಃ ಶ್ರೀಯುತ ಜನಾರ್ದನ್ ಪೂಜಾರಿ ಅವರು. ನಾನು ಹೇಳಿದ್ದೆ, ನೀವು ನಿಮ್ಮ ಆಶೀರ್ವಾದ ನಮಗೆ ಬೇಕು. ನೀವು ಯಾವುದೇ ಒಂದು ಸಂಸ್ಥೆಯನ್ನು ನೀವು ಪ್ರಾರಂಭ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡ್ತೀರಾ, ಅದು ಸಕ್ಸಸ್ ಆಗ್ತದೆ, ಯಾವುದೇ ಆಗಲಿ. ನನಗೆ ಅದು ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಚಿತ್ತರಂಜನ್ ಗರೋಡಿ ಅವರು, ನಾವು ಯಾವುದೇ ಒಂದು ನಮ್ಮ ಈ ಆತ್ಮಶಕ್ತಿ ಆಗಲಿ, ಟ್ರಸ್ಟಿನ ಯಾವುದೇ ಕೆಲಸಗಳಾಗಲಿ, ಮೊದಲಿಗೆ ಬೈದರ್ನ ಗರಡಿಗೆ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ಶುರು ಮಾಡ್ತೇವೆ. ಆವಾಗ ಚಿತ್ತರಂಜನ್ ಗರಡಿಯವರು ಬರ್ತಾರೆ, ನಮಗೆ ದೇವರನ್ನು ವೈದ್ಯರನ್ನು ಇದು ಮಾಡ್ತಾರೆ, ಪೂಜೆ ಮಾಡಿಸಿ ನಮಗೆ ಪ್ರಸಾದ ಕೊಡ್ತಾರೆ. ಈವನ್ ಡೈರೆಕ್ಟ್ರಾಗಿ ಚುನಾವಣೆ ಮಾಡುವ ಮುಂಚೆ ಕೂಡ ನಾಮಿನೇಷನ್ ಫೈಲ್ ಮಾಡೋಕ್ಕಿಂತ ಮುಂಚೆನೇ ಗರೋಡಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡೋದು. ಬಹುಶಃ ಅದು ನಮ್ಮ ಬೈದಲ್ ಅವರದ್ದು ಆಶೀರ್ವಾದ ನಮಗೆ ಸಂಪೂರ್ಣ ಇದೆ. ಹಾಗೆ ಕುದ್ರೋಳಿ ಟೆಂಪಲ್ ಶ್ರೀಯುತ ಪದ್ಮರಾಜ್ ಇದ್ದಾರೆ. ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಪದ್ಮರಾಜರನ್ನು ನಾವಲ್ಲಿ ಹೋಗಿ ಮೀಟಾಗಿ ಅಲ್ಲಿಂದ ಕೂಡ ದೇವರದ್ದು ಆಶೀರ್ವಾದ ತಗೊಂಡು ಮಾಡ್ತಾ ಇದ್ದೇವೆ. ಈ ರೀತಿ ನಾನು ಇನ್ನೂ ಹೇಳಲಿಕ್ಕೆ ತುಂಬ ಇದೆ, ಬಟ್ ಪ್ರಾಸ್ತಾವಿಕದಲ್ಲಿ ಅದೆಲ್ಲ ಅವರು ಆದರೆ ಗೊತ್ತಿರಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ತಾವೆಲ್ಲ ಈ ನಮ್ಮ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘದ ಯಾವುದೇ ಒಂದು ವಿಚಾರ ಆಗಲಿ ತಾವು ಬರಬೇಕು, ತಮ್ಮ ಸಲಹೆ ನೀಡಬೇಕು. ನಮ್ಮ ಶಾಖೆಗಳಿಗೆ ಬನ್ನಿ, ತಮ್ಮ ಎಲ್ಲ ರೀತಿಯ ಸಹಕಾರ ತನುಮನದಂದಿನ ಮಾಡಿ ಅಂತ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಕೂಡ ಸ್ಮರಿಸಿ ಪ್ರಸ್ತಾವನೆಯನ್ನು ನೀಡಿದಂಥ ಗೌರವಾನ್ವಿತ ವಾಮನ್ ಕೆ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಸೂರ್ಯನಿಲ್ಲದ ಬಾನಿನಂತೆ, ತಿಲಕವಿಲ್ಲದ ಹಣೆಯಂತೆ, ಕಲಶವಿಲ್ಲದ ಗುಡಿಯಂತೆ, ಶಿಖರವಿಲ್ಲದ ಗೋಪುರದಂತೆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಇಲ್ಲದೆ ಪರಿಪೂರ್ಣ ಇಲ್ಲ ಎನ್ನುವ ಹಾಗೆ ಇಂದಿನ ಸಹಕಾರವನ್ನು ನೀಡುತ್ತಾ ಬಂದಿರುವಂಥದ್ದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ. ಈ ಸಂದರ್ಭದಲ್ಲಿ
ಪುನರ್ ನಿರ್ಮಿಸಿದಂಥ ಮನೆಯ ಕೀಲಿ ಕೈಯನ್ನು ಗೌರವಾನ್ವಿತ ಜನಾರ್ದನ ಪೂಜಾರಿ ಅವರ ಕೈಯಿಂದ ಇದೀಗ ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಹೆಣ್ಣು ಮಕ್ಕಳಿರುವಂಥ ಕುಟುಂಬ KPTCLನಲ್ಲಿ 6 ವರ್ಷಗಳಿಂದ ಕಚೇರಿ ಸಹಾಯಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವವರು, ದ್ವಿತೀಯ PUCಯ ವಿದ್ಯಾಭ್ಯಾಸವನ್ನು ಮಾಡಿದವರು ಕೂಡ ಬಾಡಿಗೆ ಮನೆಯಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದರು. ಇದನ್ನು ತಿಳಿದಂಥ ನಮ್ಮ ಸಂಸ್ಥೆ ಅವರ ಮನೆಯನ್ನು ಪುನರ್ ನಿರ್ಮಾಣಗೊಳಿಸಿ ಇದೀಗ ಗೌರವಾನ್ವಿತ ಹಿರಿಯರ ಕೈಯಿಂದ ಅವರ ಮನೆಯ ಕೀಲಿ ಕೈಯನ್ನು ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಅಸಹಾಯಕರಿಗೆ ಸಹಾಯಧನವನ್ನು, ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಹಾಗೆಯೇ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದೀಗ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗೋಪಾಲ್ ಎನ್ ಇವರ ಹತ್ರ ಅಸಹಾಯಕರಿಗೆ ಹಾಗೆಯೇ ವಿದ್ಯಾರ್ಥಿ ಬಂಧುಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಅತಿಥಿ ಅಭ್ಯಾಗತರಿಂದ. ನಮ್ಮಲ್ಲಿ ವೈದ್ಯಕೀಯ ನೆರವು ಪಡೆಯುವಂಥ ಬಂದಿದ್ದಾರೆ. ಅವರನ್ನು ನಾನು ಈಗ ಒಬ್ಬೊಬ್ಬರನ್ನು ಕರೀತೇನೆ. ಅವರು ಬಂದು ವೇದಿಕೆ ಬಂದು ಸಹಾಯಧನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲಕ್ಷ್ಮಿ, ವೈಫ್ ಆಫ್ ಲೇಟ್ ಬಂಟಪ್ಪ ಪೂಜಾರಿ, ಪಲ್ಲಮಜಲ್ ಹೌಸ್, ಬೀಮೂಡ ವಿಲೇಜ್, ಬಂಟ್ವಾಳ ತಾಲೂಕು. ಗೌರವಾನ್ವಿತ ಶ್ರೀ ಪದ್ಮರಾಜ್ ಆರ್ ಈ ಒಂದು ಬಾಲಪ್ಪ ಪೂಜಾರಿ, ಲೇಟ್ ಬಟ್ಟೆಪ್ಪ ಪೂಜಾರಿ, ಹರ್ಲ ಹೌಸ್, ಹಿರೇಬಂಡಾಡಿ ವಿಲೇಜ್ ಅಂಡ್ ಪೋಸ್ಟ್, ಪುತ್ತೂರು ತಾಲೂಕು. ಅವರು ಬಂದು ಸಹಾಯಕರಿಗೆ ಸಹಾಯಧನ ತೆಗೆದುಕೊಳ್ಬೇಕಾಗಿ ವಿನಂತಿಸ್ತೀವಿ. ಅದೇ ರೀತಿ ರಮೀಳಾ ಚಿಲಿಂಬಿಯವರು, ಚಿಲಿಂಬಿ ಆದರ್ಶ ನಗರ ಚಿಲಿಂಬಿ, ವೇದಿಕೆಯ ನೆರವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಂತರ ಬಾಲಕೃಷ್ಣ, ಪಿಗ್ಮಿ ಏಜೆಂಟ್, ವೇದಿಕೆ ನೆರವು. ಈಗ ವಿದ್ಯಾರ್ಥಿ ವೇತನ ಪಡೆದಂಥ ವಿದ್ಯಾರ್ಥಿಗಳು ಶಾಲೆಗೆ ಬಂದು ವಿದ್ಯಾರ್ಥಿ ವೇತನ ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ. ರಿಷಿತಾ, ಡಾಕ್ಟರ್ ಆಫ್ ಲೇಟ್ ಕೃಷ್ಣಪ್ಪ ಪೂಜಾರಿ, ವಿದ್ಯಾರ್ಥಿ ವೇತನವನ್ನು ಗೌರವಾನ್ವಿತ ಬ್ರಹ್ಮವೈದ್ಯರ ಕಳಗಡಿ ಕ್ಷೇತ್ರ ಕಂಕನಾಡಿ ಅಧ್ಯಕ್ಷರು ಶ್ರೀ ಚಿತ್ತರಂಜನ್ಗೆ ವಿತರಣೆ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದಾನೆ. ಬಂಟ್ವಾಳ ತಾಲೂಕು. ನಿರೀಕ್ಷಾ ಆರ್ ಶೆಟ್ಟಿ, ಪ್ರಜ್ಞಾ BR, ಡಾಕ್ಟರ್ ರಾಮಚಂದ್ರ ಎಸ್, ದಾಸಕೋಡಿ ಹೌಸ್, ಬಾಲ್ತಿಲ ಪೋಸ್ಟ್, ಬಂಟ್ವಾಳ ತಾಲೂಕು. ಲಿಖಿತಾ, ಡಾಕ್ಟರ್ ಆಫ್ ಲೋಕೇಶ್ ಸಾಲಿಯಾನ್, ಗುರುಪುರ, ಮಲ್ಲೂರು ವಿಲೇಜ್, ಗುರುಪುರ ತಾಲೂಕು, ಮಂಗಳೂರು. ತೃಪ್ತಿ, ಡಾಕ್ಟರ್ ಅಶೋಕ್, ಕುಂಪಲ, ಆದಿಶಕ್ತಿ ಟೆಂಪಲ್, ಕುಂಪಲ, ಫಸ್ಟ್ ಇಯರ್ MCom. ಪೂಜಾ, ಲೇಟ್ ನವೀನ, ಕೃಷ್ಣನಗರ, ತೊಕ್ಕೊಟ್ಟು, ಮಂಗಳೂರು, ಫಸ್ಟ್ ಇಯರ್ MCom, ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜ್, ಮಂಗಳೂರು. ಇಲ್ಲಿಗೆ ಸಂಗೀತವಾಗಿ ವಿದ್ಯಾರ್ಥಿಗಳಾಯಿತು. ಇನ್ನು ಇಬ್ಬರು ಬರಲಿಲ್ಲ, ಇನ್ನು ಅವರು ಬಂದು ಮತ್ತೆ ತಗೊಳ್ಬೇಕಾಗಿ ವಿನಂತಿಸ್ತೇನೆ. ಧನ್ಯವಾದ. ಸಾಲ ಮೇಳದ ಮೂಲಕ ಬಡವರ ಜನಸಾಮಾನ್ಯರ ಆತ್ಮಶಕ್ತಿಯನ್ನ ಉದ್ದೀಪನಗೊಳಿಸಿದ ಬಡವರ ಬಂಧು, ನಮ್ಮೆಲ್ಲರ ಮಾರ್ಗದರ್ಶಕರು, ಜನನಾಯಕರು ಆದಂತಹ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ಅವರಿಗೆ ಶಿರವನ್ನ ಭಕ್ತ ಇದೀಗ ತಮ್ಮ ಆಶೀರ್ವಾದದ ನುಡಿಗಳನ್ನಾಡಬೇಕು ತಾವು ಅಂತ ವಿನಂತಿಯನ್ನ ಮಾಡಿ. ಆದರೆ ಬದುಕಿರುವ ತನಕ ಈ ಆತ್ಮಶಕ್ತಿಯವರನ್ನು ಕಂಡಾಗ
ಅವರ ಶಕ್ತಿಯನ್ನು ಮಾತ್ರ ಹೊಗಳುವುದಲ್ಲದೆ ಅವರ ಕಾಲಿಗೆ ಬೀಳುವಂತಹ ಕೆಲಸವನ್ನು ಪೂಜಾರಿ ಮಾಡ್ತಾನೆ ಖಂಡಿತ. ಈ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ ಎಷ್ಟು ಕಷ್ಟ ಆದರೂ ಕೂಡ ಈ ಕೆಲಸವನ್ನು ಬಿಟ್ಟು ಕೊಡುವಂಥ ಕೆಲಸ ಖಂಡಿತ ಮಾಡಬೇಡಿ. ಗರೋಡಿಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಅವರ ಹತ್ರ ನಾನು ಹೇಳೋದು ಇಷ್ಟೇ, ನೀವು ಪ್ರತಿ ವರ್ಷ ಆತ್ಮಶಕ್ತಿ ಯಾವ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾರೆ ಅದೇ ರೀತಿಯಲ್ಲಿ ನೀವು ಕೂಡ ನಮ್ಮ ಗರೋಡಿಯ ಅಧ್ಯಕ್ಷರೇ ಈ ಕೆಲಸವನ್ನು ಗರೋಡಿಯಲ್ಲಿ ಕೂಡ ನೀವು ಮಾಡಿಕೊಂಡು ಹೋಗಬೇಕು. ನಿಮಗೆ ಗರೋಡಿಯಲ್ಲಿರುವ ಗರೋಡಿ ಶಕ್ತಿ ಗರೋಡಿಯಲ್ಲಿರುವ ಕೋಟಿ ಚೆನ್ನಯ್ಯರು ನಿಮಗೆ ಶಕ್ತಿಯಾಗಿ ನಿಮ್ಮ ಹಿಂದೆ ನಿಲ್ತಾರೆ. ಈ ಕೆಲಸವನ್ನು ಮುಂದುವರಿಸಿಕೊಂಡು ನೀವು ಹೋಗಲೇಬೇಕಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ದಯಪನ್ ಪ್ರಬಂಡ ಆ ಬ್ಯಾಂಕಿನ ಶುರು ಮಲ್ತದ ಇನಿವರೆಗಲ್ಲ ಆಯ್ತಾ ಪದಾಧಿಕಾರಿಗಳು ಮಾತ ಆತ್ಮಶಕ್ತಿ ವಾ ಬೇಲೆ ಆವಡನ್ನಲ್ಲ ಅಕ್ಕಳು ಬತ್ತದ ಕಂಕನಾಡಿ ಗರುಡಿದ ಅಲ್ಪ ಬತ್ತದ ಒಂಜಿ ಪೂಜೆ ಕಟ್ಟದು ಅಲ್ಪ ಪ್ರಸಾದ ಪತ್ತೊಂದು ಹೋದೆ ಅಕ್ಕಳು ಆ ಕಾರ್ಯಕ್ರಮನು ನಡಪಂಪಿನ ಒಂಜಿ ಅಕ್ಕಳ ವಾಡಿಕೆ ಭಾರಿ ಒಂಜಿ ವಿಶೇಷ ಹೆಚ್ಚಿನ ಏತು ಎಲ್ಲಿ ಅಕ್ಕಳನ್ನ ಒಂಜಿ ಕೆಲಸ ಮಲ್ಪೇಡಲ್ಲ ಏತು ಮಲ್ಲ ಕೆಲಸ ಮಲ್ಪೇಡಲ್ಲ ಗರುಡಿಗೆ ಬತ್ತದು ಅವಳು ಮಾತಾಡಲ್ಲ ಪೂರಕ್ಕಳ ಬೂರೆಲ್ಲ ಬತ್ತದು ಕೈ ಮುಗಿದು ಪ್ರಸಾದ ತುಂಬೋದು ಅಂಚನ ಒಂಜಿ ಅಕ್ಕಳ ವಾಡಿಕೆ ಅಂಚನ ವಾಡಿಕೆಡ ಹತ್ರ ಇನಿಗೆ ಆತ್ಮಶಕ್ತಿ ಭಾರಿ ಮಿತ್ತು ಪೋತನು ನನಾತ್ ಆತ್ಮಶಕ್ತಿ ಐವ ಬ್ರಾಂಚ್ ಆವಡು ಪಂಡದು ಆ ಬೆಮ್ಮೆರ ಬೈದಳ ನಟ್ರ ಆತ್ಮಶಕ್ತಿ ಮಿತ್ತು ಪೋಡದನ ಕಾರಣನೇ ಆಯ್ತಾ ಪದಾಧಿಕಾರಿನಕ್ಕಳು ಪದಾಧಿಕಾರಿನಕ್ಲಿಂದೆಲ್ಲ ಐಕೊಂಜಿ ಕಂಬ ಪನಿಪಿನ ಒಂಜಿ ಬೋಡಾಪುಂಡು ಅವು ಚಿತ್ತರಂಜನ್ ಮಾತ್ರಲ್ಲ ಒಟ್ಟಿಗೆ ಕೂಡದು ಬಾರಿ ಪೊರ್ಲುಡ ಅಕ್ಲಡ ವ್ಯವಹಾರ ಮಲ್ತದು ಅರೆಗೆ ಬೋಡ್ತಿನಂಚಿನ ದಯಪಂಡ ಆರೊಂಜಿ ಹಠವಾದಿ ಒಂಜಿ ವಸ್ತು ಮಲ್ಪೊಡು ಬಣ್ಣಗ ಆರ ಮಲ್ತದೆ ಶುದ್ಧ ಅರೆಗೆ ಆ ಬೆಮ್ಮೆರ ಬೈದರ್ಲೇನ ಒಂಜಿ ಶಕ್ತಿಲ ಉಂಡು ದಯಪಂಡಗ ಅಡೆ ನಮ್ಮುನಂಚಿನ ದೇವಿರವು ಅಂಚಂಟ ಹತ್ರ ಆರು ದಾದ ಮಲ್ಪಾಡು ದಾದ ಎನ್ವೇರು ಆ ಕೆಲಸವನ್ನು ಮಾತ ಆ ಶಕ್ತಿಗಳು ಮಲ್ಪಾರು ನನಾತ್ ಮಲ್ಪಾಡು ಅಂಚನೆ ಆತ್ಮಶಕ್ತಿ ಬ್ಯಾಂಕ್ ನನಾತ್ ಮಿತ್ತಪಾಡು ಐವ ಬ್ರಾಂಚಿ ಐನಾತ್ ಬ್ಯಾಗ್ ಆವಾಡು ಅವತ್ತಂದು ಆತ್ಮಶಕ್ತಿ ಪನ್ಪಿನ ಪೊಂಜೋನ ಶಕ್ತಿಡು ಅವು ಬಿತ್ತಬೋತನು ಪ್ರತಿ ಬ್ರಾಂಚ್ ಇಡ್ಲ ಆ ಪೊಂಜೋನ ಅಕ್ಕಳು ಕಸ್ಟಮರ್ನ ಏತು ನೋಕೆಡು ಅಕ್ಕಳು ಕುಲ್ಲದು ದಾದ ಆವಡು ಎಂಚಿನ ಆವಡು ಅವತ್ತಂದ ಪ್ರಾಯದಕ್ಲೇನು ಭಾರಿ ಪೊರ್ಲುಡು ಅಕ್ಕಡೆ ಕುಲ್ದು ಪಾತೆರ್ದು ಅಕ್ಕಳ ಕೆಲಸ ಅಕ್ಕಳು ಮಲ್ಪೊಂಡು ಅಂಚಿನ
ಆತ್ಮಶಕ್ತಿದ ಪೊಂಜಲು ಅಕ್ಕಳನ್ನ ಆ ಎಡ್ಡ ತನಟ್ಟು ಈನಿಗೆ ಆತ್ಮಶಕ್ತಿ ಏತೆ ಮಿತ್ತ ಬೈದನು. ಈ ಆತ್ಮಶಕ್ತಿ ಇಡೀ ಇಂಡಿಯಾಗೆ ಒಂಜಿ ಪ್ರಚಾರ ಆವಡು, ಪ್ರತಿ ಇಂಡಿಯಾಡ್ಲ ಒಂಜಿ ಬ್ರಾಂಚ್ ಆವಡು, ಪ್ರತಿ ಒಂಜಿ ಕೋಡ್ಲ ಆತ್ಮಶಕ್ತಿ ಬನ್ಪಿನಂಜಿ ಬಾರಿ ಮಲ್ಲ ಪುದರ ಬರಡು ಐವ ಬ್ರಾಂಚ್ ಆವಡು ಪಂಡದು ಯಾನ ಪದಾಧಿಕಾರಿಗಳೆಲ್ಲ ಚಿತ್ರಂಜನೆಲ್ಲ ಕೇಂದ್ರ ನನಾತ್ ಆ ಶಕ್ತಿ ಆ ಬೈದರ್ಲಕ್ಲೆ ಕೊರಡು ಪದಾಧಿಕಾರಿಗಳ ಸುಖ ಅಕ್ಕಳನ್ನ ಆರೋಗ್ಯ ಔಷಧ ಅಂಚನೆ ಅಕ್ಕಳು ಮಲ್ಪನ ಕೆಲಸಕ್ಕೂ ಪೂರ ಆ ಬೆಂಬೆರೆ ವೈದ್ಯರು ಸಹಾಯ ಮಲ್ಪಡೆ ಬಂಡದು ಎನ್ನರಟ್ಟು ಪಾತ್ರ ನಮಗೆ. ಸಂಘದ ಸಿಬ್ಬಂದಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ದೇಯಿ ಬೈದೇದಿ ಅನ್ನುವಂಥ ನಾಟ್ಯ ರೂಪಕ ಇನ್ನೇನು ಕ್ಷಣಗಳಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ವೇದಿಕೆಯ ಮೇಲೆ ಇರ್ತಕ್ಕಂಥ ಅತಿಥಿ ಅಭ್ಯಾಗತರಲ್ಲಿ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮದ ಜೊತೆಗೆ ಸಮಯದ ಅಭಾವ ಇರುವುದರಿಂದ 2 ನಿಮಿಷದಲ್ಲಿ ತಮ್ಮ ಶುಭ ಹಾರೈಕೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಿರ್ತಕ್ಕಂತಹ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಕುದ್ರೋಳಿಯ ಕೋಶಾಧಿಕಾರಿಗಳು ಗುರು ಬೆಳದಿಂಗಳು ಟ್ರಸ್ಟ್ನ ಅಧ್ಯಕ್ಷರು ಆದಂಥ ಗೌರವಾನ್ವಿತ ಪದ್ಮರಾಜ್ ಆರ್ ಇದೀಗ ಶುಭ ಹಾರೈಕೆಗಾಗಿ ಈ ಸಮಯ. ಈ ಜಾಗಡು ನೆಲೆಯಾದಪ್ಪುನಂಚಿನ ಪೂರ ಗ್ರಾಮಡು ನೆಲೆಯಾದಪ್ಪುನ ದೈವ ದೇವತೆಗೆ ನಮಸ್ಕಾರ ಮಲ್ತೊಂದು ನಮ್ಮ ಆರಾಧ್ಯ ದೇವರಾಯನಂಚಿನ ಕೋಟಿ ಚೆನ್ನಯ್ಯರಿಗೆ ನಮಸ್ಕಾರ ಮಲ್ತೊಂದು ಕುದ್ರೋಳಿ ಗೋಕರ್ಣನಾಥೇಶ್ವರ ಅಂಚನೆ ಪರಿವಾರ ದೇವತೆಯರು ಅಂಚನೆ ಎನ್ನ ಪ್ರೇರಣಾ ಶಕ್ತಿ ಆಯ್ನಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಪಾದರವಿಂದಗೂ ನಮಸ್ಕಾರ ಮಲ್ತೊಂದು ಆತ್ಮಶಕ್ತಿ ವಿವಿಧೋಷ ಸಹಕಾರಿ ಸಂಘನೆತ್ತ ದಶ ಸಂಭ್ರಮನ ಉದ್ಘಾಟನೆ ಮಲ್ತಿನಂಚಿನ ಎನ್ನ ತೀರ್ಥರೂಪ ಸಮಾನ ಇನಿ ಬ್ರಹ್ಮಶ್ರೀ ನಾರಾಯಣ ಗುರುನ ರೂಪಡು ಯಾಂತು ಒಂದು ಪುನಃ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ಲೆ ಅಂಚನೆ ಹಿರಿಯರು ಎನ್ನ ಮಾರ್ಗದರ್ಶಕರಾಯಿನಂಚಿನ ಗರುಡಿ ಕ್ಷೇತ್ರದ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ಚಿತ್ತರಂಜನ್ರೆ ಈ ಆತ್ಮಶಕ್ತಿ ವಿವಿಧೋಷ ಸಹಕಾರಿ ಸಂಘನೆತ್ತ ಅಧ್ಯಕ್ಷರು ಸಹಕಾರಿ ರತ್ನ ಪ್ರಶಸ್ತಿ ವಿಜೇತರಾಯಿನಂಚಿನ ಆತ್ಮೀಯರಾಯಿನಂಚಿನ ಚಿತ್ತರಂಜನ್ ಬೋಳಾಲ್ರೆ ವೇದಿಕೆಡು ಪುನಃ ಮಾತಾ ಗಣ್ಯರೇ ವೇದಿಕೆ ದುಂಬು ಎನ್ನ ಹಿರಿಯರಾಯಿನಂಚಿನ ಹರಿಶಣ್ಣರ್ಲೇರು ವಾಸ್ತವ ಕೋಟ್ಯನ್ರುಲ್ಲೇರು ಮಾತಾ ಎನ್ನ ಹಿರಿಯರೇ ಆತ್ಮಶಕ್ತಿ ವಿವಿಧೋಷ ಸಹಕಾರಿ ಸಂಘನೆತ್ತ ನಿರ್ದೇಶಕರನಗುಲೆ ಅಂಚನೆ ಎನ್ನ ಸಹೋದರ ಸಹೋದರಿಲೆ ಮಸ್ತ್ ಹೆಮ್ಮೆ ಎಂಕ ರೋಮಾಂಚನ ಅಂಡ್ ಯಾನ್ ವಾ ಜಾಗಗೂ ಬತ್ತದ ನೆಟ್ಟೆ ಉಂತು ಇನ್ನೆಂಜಿ ಪಾತ್ರ ಕೊಂಚ ಅವಕಾಶ ದಿಕ್ಕಿನ ಎನ್ನ ಸೌಭಾಗ್ಯ ಅಂದ ಎನ್ನೊಂದುಲ್ಲ ಎನ್ನ ದಯಕ್ ಪಂಡ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಅನಿದ ದಿನೊಟ್ಟು ಆರ್ನ ಒಂಜಿ ಕ್ರಾಂತಿಲು ವಾರಿ ಇತ್ತಿಡಿತ್ತು ಐತ ಉದ್ದೇಶ ಎಂಚಿನ ಇತ್ತಿನ ಐತ ವ್ಯಾಖ್ಯಾನನು ನಮ್ಮ ಸರಿಯಾದ ತುವಂದುಂಡ ಬಹುಶಃ ಆ ಒಂಜಿ ನಾರಾಯಣ ಗುರು ಮಂದಿರ ಉಂದೇ ಮೂಲ ನೆಲೆ ಆತನನ್ನು ನಾನು ಪನೊಂದಿಲ್ಲ ಆ ವ್ಯಾಖ್ಯಾನದ ಪ್ರಕಾರ ಮೂಲ ಒಂಜಿ ಸ್ವ ಉದ್ಯೋಗನೊಂದು ಮಲ್ಪುನಂಚಿನ ಒಂಜಿ ಸಹಕಾರ ಸಂಘನ ಮಲ್ತದೆ ಅವೇತೋ ಕುಟುಂಬಲು ಸ್ವಾವಲಂಬಿ ಆದ ಬದುಕುನಂಚಿನ ಒಂಜಿ ಸಾದಿ ತೋಚ್ಪಾಯಿನಂಚಿನ ಒಂಜಿ ವಿವಿಧೋಷ ಸಹಕಾರಿ ಸಂಘ ಆದ ಆತ್ಮಶಕ್ತಿ ಬುಲೆದು ಉಂತಿನಂಚಿನ ಒಂದು ಏತು ವರ್ಷೋಡು ಉಂತುಂಡು ನಡತನ ನಮ್ಮ ಪೂರ ಆಲೋಚನೆ ಮಲ್ತಂದಾಂಡ ಬಹುಶಃ 10 ವರ್ಷೋಡು ದುಂಬು ಒಂದು ಆರಂಭ ಅಂಡೆ ಇಂಕ ಗೊತ್ತುಂಡು ಹಿರಿಯರಾಯಿನಂಚಿನ ವಾಮನ್ರೊಲ್ಲೇರು ಚಿತ್ತಣ್ಣೆ ಮಗಳು ಪೂರ ದುಂಬುಡು ದಿಂಚಿಲ ನಮ್ಮ ಎಡ್ಡೆ ಒಡನಾಟೋಡು ಇತ್ತಿನಗಲು ಅಗಲು ಆನಿದ ದಿನೊಟ್ಟು ಬತ್ತಿನಂಚಿನ ಪ್ರಯತ್ನಗಳು ಎನ್ನಂಚಿನಗಲು ಕೆಲವುದಗಲು ಬತ್ತು ವೇದಿಕೆ ಮಸ್ತ್ ಪಾತಿರ್ದು ಪೋಪ ನಮ್ಮ ಅಂಡ ನಮ್ಮ ದಾದ ಮಲ್ತೊಂದುಲ್ಲ ನಮ್ಮ ಪಾತ್ರನೇನು ನಮ್ಮ ಸಾಧಿಸ ಒಂದುಲ್ಲ ನಮ್ಮ ಮಲ್ತೊಂದುಲ್ಲ ಅಂದು ಪನ್ಪುನೇನು ನಮ್ಮ ಆತ್ಮಸಾಕ್ಷಿಯಾದ ನಮ್ಮನೇ ಪ್ರಶ್ನೆ ಮಲ್ತೊಂಡ ಐನಂಚಿನ ದಿನ ಒಂದು ಆ ನಿಟ್ಟಿಡು ತುಂಡ ಇನಿ ಆತ್ಮಶಕ್ತಿ ಶ್ರೀಮಾನ್ ಪೂಜಾರ್ಲು ಪಂಡೇರು ಈ ಪುದರ್ನ ಏರು ದೀತೇರ ಅಂದು ಗೊತ್ತುಜ್ಜಿ ಆ ಎಡ್ಡೆ ಪುದರ್ದಿದ ಆ ಪುದರ್ಗೆ ತಕ್ಕ ಬೇಲೆ ಮಲ್ತೊಂದುಲ್ಲ ಆತ್ಮಶಕ್ತಿಡು ಇನಿ ಅವೇನೇ ಈ ಆತ್ಮಶಕ್ತಿದಾಗಲು ಎಡ್ಡೆ ಬೇಲೆ ಮಗಲ ಮಲ್ತೊಂದುಲ್ಲೇರು ಬಂದ್ಬಿಟ್ಟು ಆಗಲ್ಲ ಆತ್ಮಸಾಕ್ಷಿಗೆ ಅನುಗುಣವಾದ ಆಗಲು ಮಲ್ತದೇರು ಬಂದ್ಪುನಕ್ಕೆ ಒವ್ವೇ ಸಂಶಯ ಇಚ್ಚಿ ಇನಿ ಈ 10 ವರ್ಷಡು ಈ ಬ್ಯಾಂಕ್ ನಿರೂಪಕರು ಪಂಡೇರು 2 ನಿಮಿಷ ಪಾತ್ರ ಅವಕಾಶ ಅಂದು ಅಂಡ ಎಡ್ಡೆ ಸಾಧನೆ ಮಲ್ತಂದೇನು ಯಾನು 2 ಜನಕ್ಕೆ ತೆರಿಪಾಯಿಜಿಂದ ಅಂಡ ಅವಳ ಯಾರು ಮಲ್ತಿನ ಮಲ್ಲ ತಪ್ಪುಂದು ಅದು ಪೈಕ ಅಧ್ಯಕ್ಷರು ಪಂಡೇರು 2 ನಿಮಿಷ ಜಾಸ್ತಿ ಪಾತ್ರಲ್ಲಿಂದು ಅಂತ ಅಂಚಾದ್ರೆ 2 ನಿಮಿಷ ಜಾಸ್ತಿ ಪಾತ್ರ ಅಂದಲ್ಲ ಇನಿ
ಆತ್ಮಶಕ್ತಿ ಒಂದು ಬುಲೆದು ಬತ್ತಿನ ಸಾದಿ ಏರ್ಲ ಎಂದು ಜೇರು 10 ವರ್ಷಡು 22 ಶಾಖೆಲು ಆಪುಂಡ ಒಂದು ಪಂಡ ಏರ್ಲ ಎಂದು ಜೇರು ನಮ್ಮ ಬಿಲ್ಲವ ಸಮಾಜಡು ನಮ್ಮ ಲೆಕ್ಕದೀದು ಪನ್ಪುಂಡ ಇಂಚಿನ ಸಂಸ್ಥೆಲು ಉಪ್ಪುನು ಭಾರಿ ಕಡಿಮೆ ದುಮ್ಮು ನಮ್ಮ ಪಣಂದಿತ್ತ ಒಂಜಿ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನ ಉಂಡು ಗರೋಡಿ ನಮ್ಮ ಗರೋಡಿ ಉಂಡು ಅಂಚನೆ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಉಂಡು ಒಂದು ಇಂಚಿನ ಲೆಕ್ಕ ಕೆಲವೇ ಇತ್ತೀನಿ ಇನಿ ಐತ ಒಟ್ಟಿಗೆ ಈ ಆತ್ಮಶಕ್ತಿ ವಿವಿಧೋಷ ಸಹಕಾರಿ ಸಂಘಲ ಸೇರೊಂದುಂಡು ಬಂದ್ರೆ ಹೆಂಗೆ ಮಸ್ತ್ ಹೆಮ್ಮೆ ಆಗ್ತದೆ ದಾಯಕ ಪನಂದುಲ್ಲ ಬಂಡ ಇನಿ ಸುಮಾರು ಸ್ವಲ್ಪ ಜನರದು ಮಿತ್ತು ಜನಕ್ಕೆ ಉದ್ಯೋಗ ತಿಕ್ಕದ ನೆಟ್ಟು ಖಾಲಿ ಸ್ವಲ್ಪ ಜನಕ್ಕೆ ಉದ್ಯೋಗ ಮಾತ್ರ ಸಾಧಾರಣ 250 ಕೋಟಿ ಡೆಪಾಸಿಟ್ ಉಂಡು ನೆಟ್ 1350 ಕೋಟಿದು ಮಿತ್ತು ವ್ಯವಹಾರನೊಂದು ಮಲ್ತೊಂದುಂಡು ಈ ಒಂದೆಟ್ಟು ಸಾಲ ದೆತ್ತೊಂದು ಅವು ಏತೋ ಜನ ಅಗಲಗಲು ಸ್ವ ಉದ್ಯೋಗನ ಆರಂಭ ಮಲ್ತೇರು ಬೇತೆ ರೀತಿದ ಅಭಿವೃದ್ಧಿ ಅಗಲ್ನ ಕುಟುಂಬ ಆವಡೆ ಅಥವಾ ಸಮಾಜದ ಅಭಿವೃದ್ಧಿಗೆ ಬೋಡಾಪನ ಬೇಲೆನ ಮಲ್ತೊಂದುಲ್ಲೇರು ಅವಕ್ಕೆ ಪೂರ ಮೂಲ ಕಾರಣ ನಮ್ಮ ಆತ್ಮಶಕ್ತಿ ವಿದೋಷ ಸಂಘಲ ಆತನಂದು ಬಂದ್ರೆ ಮಸ್ತ್ ಸಂತೋಷ ಆಪುಂಡು ಐತ ಒಟ್ಟುಗು ಇನಿತುಲೆ ಕುಡಂಜಿ ನಂಗೆ ಮಾತೆರೆಗಲ ಮೇಲ್ಪಂಕ್ತಿಯಿಂದ ಬನ್ನೋಡು ಹಿರಿಯರೈನ ವಾಮನ್ ಆರನೆತ್ತ ಸ್ಥಾಪಕ ಒಂದೆಟ್ಟು ನಿರ್ದೇಶಕರೆಲ್ಲ ಆದಿತ್ತಿನಾರು ಅರೆ ಗೊತ್ತಾಂಡೆ ಅರೆಗೆ ಏಪ ಮುಟ ಒಂಜಿ ಆಕ್ಟಿವ್ ಆದ ಯಾನ ನೆಟ್ಟು ಬೇಲೆ ಮಲ್ಪು ಎಂದ ಅರೆಗೆ ಅರ್ಥ ಅಂಡೆ ಅದ ಮುಟ ಅರ ಉಂತಿಯರು ಅವು ಆಪುಜಿ ಬನ್ನಾಗ ಆರಾಧೆ ಪಿರ ಉಂತಿಯರು ಪಿರ ಉಂತದು ಪಂಡೆರು ನಿಗುಲು ದುಮ್ ಮಲ್ತೊಂದು ಪೋಲೆ ನಿಗುಲೊಟ್ಟು ಯಾನ್ ಉಂತದು ನಲ್ಲ ಉಪ್ಪು ಅಂದ ಪಂಡದು ಆರ್ನ ಅಧಿಕಾರನ ಆರು ಬುಡ್ದು ಕೊರಿಯರು ಆಂಡ ಆತ್ಮಶಕ್ತಿನ ಆರು ಬುಡ್ದು ಕೊರ್ತುಜರು ಇನಿಕ್ಲ ಆಯ್ತ ಒಟ್ಟುಗುಂತದ್ದು ಬೇಳೆ ಮಲ್ತ ಒಂದು ಪುನಃ ಒಂದು ನಮ್ಮ ಸಮಾಜಕ್ಕೆ ಪಂಡಂಚಿನ ಮೇಲ್ಪಂಕ್ತಿ ಉನ್ನೇನು ನಮ್ಮ ಪ್ರತಿವರಿಲ್ಲ ಪಾಲಿಸೋಡ ನಂಚಿನ ಅಗತ್ಯ ಇನಿತ ದಿನೊಟ್ಟು ಉಂಡು ಇನಿ ಈ ಒಂಜಿ ಸ್ವಂತ ಕಟ್ಟಡ 2020 ನೆಕ್ ಬಹುಶಃ ನಮ್ಮ ಶಿಲಾನ್ಯಾಸ ಅಂಡೆ ಮಾನ್ಯ ಶ್ರೀಮಾನ್ ಬಿ ಜಿ ಜನಾರ್ದನ್ ಪೂಜಾರ್ಲನ ಅಮೃತ ಹಸ್ತೋಡೆ ಶಿಲಾನ್ಯಾಸ ಆಯ್ನಂಚಿನ ನೇನೆ ಚಿತ್ತರಂಜನರು ಪಂಡಿತ್ತರು 1 ವರ್ಷದ ಎಂಕಲು ಮಲ್ತು ಮುಗಿಪ ಖಂಡಿತವಾದ್ಲ 1 ವರ್ಷದ ಆತನು ಈ ಕೊರೋನಾದ ಒಂದೇಟು ಒಂತೆ ಬೇಲೆ ಪುರಾಪಗ ಜನ ಉಂತದಿತ್ತು ಅಂಡ ಬೇಲೆ ಶುರುವಾಯಿನ 1 ವರ್ಷೋಡು ಈ ಬೇಲೆ ಇನ್ನೊಂದು ಅದ್ಭುತವಾದ ಅಂಚಿನ ಕಟ್ಟಡ ಏತು ಸುಸಜ್ಜಿತವಾದ ಉಂದುಂಡು ಪಂಡುಂಡ ಅವಲ ಈ ವಿವಿಧೋಷ ಸಹಕಾರಿ ಸಂಘಡು ಈ ಜಿಲ್ಲೆಡೆ ಪ್ರಪ್ರಥಮವಾದ ಸ್ವಂತ ಕಟ್ಟಡ ಉಪ್ಪುನ ಒಂದು ಕೇಂದ್ರ ಅವು ನಮ್ಮ ಸಮಾಜಕ್ಕೂ ಸೇರಿನ ಆತ್ಮಶಕ್ತಿ ವಿದೋಷ ಸಹಕಾರಿ ಸಂಘ ಒಂದು ಸಾಧನೆ ಇಲ್ಲ ಒಂದು ನಂಕ ಮಾತೆರೆಗಳ ಅನುಕರಣೆ ಮಲ್ಪುಡಾಯಿನ ನಮ್ಮ ಮಲ್ಪುಡ್ಬೋದಾಯಿನ ನಮ್ಮ ಏತೋ ನಮ್ಮ ಸಮಾಜದ ಗುರುಮಂದಿರಲ್ಲಿ ಒಪ್ಪೋಡು ಸಂಘ ಸಂಸ್ಥೆಯಲ್ಲಿ ಒಪ್ಪೋಡು ಒಂದೇನು ಇಂಚಿನ ಬೇಲೆ ನಮ್ಮ ಮಲ್ತೊಂದು ಪೋಡು 10 ಜನಕ್ಕೆ ಉಪಕಾರ ಆಪುನಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಪಂತಿನಂಚಿನ ಒಂಜೇ ಜಾತಿ ಒಂಜೇ ಮತ ಒಂಜೇ ಧರ್ಮ ಮಾತೆರೆಲ್ಲ ನಮ್ಮ ಸೇರ್ಪ ಒಂದಲ್ಲ ಮಾತೆರೆಲ್ಲ ಒಟ್ಟಿಗೂ ಕೊನೊಂದು ಪ್ರತಿ ಒರಿಯಗೆ ಗೌರವ ಕೊರೊಂದು ಪ್ರತಿ ಒರಿಯನ ಕಷ್ಟೊಡ್ಲ ನಮ್ಮ ಭಾಗಿಗಳಾದ ಅಗ್ಲೆಗೆ ನಮ್ಮ ಕೈಡ್ದು ಸಹಕಾರ ಮಲ್ಪುನಂಚಿನ ಬೇಲೆನೆ ಇನ್ನು ನಮ್ಮ ತೂಯ ಆತ್ಮಶಕ್ತಿ ಖಾಲಿ ಬ್ಯಾಂಕಿಂಗ್ ಒಂದಿದಟ್ಟು ಮಾತ್ರ ಬೇಲೆ ಮಲ್ಪುನ ಅತ್ತಂದೆ ಐತ ಒಟ್ಟಿಗೂ ಈ ಸಮಾಜ ಉಡುಪುನ ಅಶಕ್ತರನ್ನು ನಾಡದು ಪತ್ತದು ಅಗ್ಲೆಗೆ ಸಹಾಯ ಮಲ್ಪುನ ಇಲ್ಲು ಕಟ್ಟದ ಕೊರ್ಪುನ ಬೇಲೆಲು ಆವಡು ಅತ್ತ ಅನಾರೋಗ್ಯಸ್ಥರಿಗೆ ದಾದಾಳ ಆರ್ಥಿಕ ಸಹಾಯ ಮಲ್ಪುನ ಬೇಲೆ ಆವಡು ಉಪ್ಪಾಡು ಅಥವಾ ವಿದ್ಯಾರ್ಥಿಗಳಿಗೆ ಓದರೆ ಪ್ರೋತ್ಸಾಹ ಕೊರ್ಪುನಂಚಿನ ಎಡೆಡ್ಡ ಬೇಲೆಲ್ಲ ಉನ್ನೇನು ಮಲ್ತೊಂದು ಉಪ್ಪುಡಾಯಿನ ನಂಗೆ ಮಾತೆರೆಗಳ ಹೆಮ್ಮೆ ಉಂಡು ಯಾನೆ ನೆಕ್ಕು ಬೋಡಾದೆ ವಿಶೇಷವಾದ ಆತ್ಮಶಕ್ತಿ ವಿದೋಷ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಅಂಚೆನೆ ನಿರ್ದೇಶಕರನ್ನಾಗಲೇನು ಸಿಬ್ಬಂದಿ ವರ್ಗದಾಗಲೇನು ಹೃದಯಪೂರ್ವಕವಾದ ಅಭಿನಂದಿಸ ಒಂದಲ್ಲೇ ನಿಗಲಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಅಂಚನೆ ಗೋಕರ್ಣನಾಥ ದೇವೇರು ಅಂಚನೆ ನಮ್ಮ ಬ್ರಹ್ಮ ಬೈದಕ್ಕಳ ಗರೋಡಿದ ಮಾತಾ ಶಕ್ತಿ ಇಲ್ಲ ನಿಗಲಿಗೆ ಇಂಚೆನೆ ನನಾತಿ ಶಕ್ತಿ ಕೊರ್ದು ಇನ್ನು ಉಪ್ಪುನಂಚನ ಈ 22 ಶಾಖೆಲೆ ನನ್ನ 20ನೇ ವರ್ಷ ಬಂದಾಗ ಒಂದು 100 ಶಾಖೆ ಅದು ಮುಟ್ಟಾಡೊಂದು ಬಂದು ನಾನು ಹಾರೈಸ್ತಾ ಒಂದಲ್ಲೇ ಬಂದಲ್ಲೇ ಇಂಚಿನ ಸಂಸ್ಥೆದ ಒಟ್ಟಿಗೂ ಎಂಕ್ ನೆನಪುಂಡು ಎಂಡ ಈ ಆತ್ಮಶಕ್ತಿ ವಿದೋಷ ಸಂಘದ ಒಂಜಿ ಶೇರ್ಲ ಎರಡ ಇಜ್ಜಿ ಯಾನ್ ದೆತ್ತೊಂದಿಜ್ಜಿ ಅಣ್ಣ ದೆತ್ತೊಂದಿಜ್ಜಿ ದಾಯಕ ಪಂಡ ಆನಿದ ದಿನೊಟ್ಟು ಕಾರಣ ಇತ್ತಂಡೆ ಅಣ್ಣ ಇನಿಕ್ ಆತ್ಮಶಕ್ತಿದ ಒಂಜಿ ಬ್ಯಾಂಕಿಂಗ್ ದ ಬೆಳವಣಿಗೆ ಇಡತುಂಡ ಪದ್ಮರಾಜನ ಏಪೋಲ ಉಲ್ಲೆ ಯಾನ್ ಎಂಚಿನ ನಮ್ಮ ಬತ್ತಂಡ ಎನ್ನ ಪರ ಎನ್ನಡ ದುಡ್ಡಿಜ್ಜಿ ಮಸ್ತ್ ಅಂಡ ದುಡ್ಡಿತ್ತಿನ ಕಡೆ ಪಂಡದ ಡೆಪಾಸಿಟ್ ಕೊರ್ಪದೆ ಮೂಲ ಉಂಡು ಅಂಚನೆ ಬೇತೆ ವ್ಯವಹಾರಡ್ಲ ನಮ್ಮ ಎಂಟು ಬೋಡಾತ್ನಾಗಲ್ಲ ಮಸ್ತ್ ಜನತ ವ್ಯವಹಾರ ಎಲ್ಲ ಯಾನಿ ಬ್ಯಾಂಕ್ ಮಲ್ಪದ ಕೊಡ್ತುಂಡು
ಇನಿ ಎಂಚಿನಳ್ಳ ಒಂಜಿ ಎರೆಗಣ್ಣ ತೀರ ಅಗತ್ಯ ಪುಂಡ ಚಿತ್ತಣ್ಣಗ ಫೋನ್ ಮಲ್ಪುಂಡು ಪನ್ಪುಂಡು ಚಿತ್ತಣ್ಣ ಇಂಚ ಉಂಡು ತೂಲೆ ಅದಣ್ಣ ಲೋನ್ ಮೀನ್ ಇದ ಪೇಪರ್ಸ್ ಪೂರ ಕರೆಕ್ಟ್ ಇತ್ತಂಡ ಕೊರ್ಲೆ ಲೋನು ಯಾನಿ ಎರೆ ಕೊರ್ರೆ ಪನ್ಪೆಂದು ಪನ್ಪುನ ಮುಖ್ಯ ಅತ್ತು ಆ ಲೋನನ್ನು ಪಿರ ಕಟ್ಟವು ನಂಚಿನ ಜವಾಬ್ದಾರಿ ಇಲ್ಲ ನಂಗೆ ಬೋಡು ದಯಕ ಪಂಡ ಒಂಜಿ ನಮ್ಮ ಸಮಾಜಕ್ಕೂ ಸೇರಿ ನಂಚಿನ ಒಂಜಿ ಸಂಸ್ಥೆ ಒಂದು ಎಡ್ಡೆ ಅವಣ್ಣ ನಮ್ಮ ಸಮಾಜಕ್ಕೂ ಮಲ್ಲ ಆಸ್ತಿ ಆಮೇಲೆ ಒರಿಪವು ನಂಚಿನ ಒಂಜಿ ಜವಾಬ್ದಾರಿ ಇಲ್ಲ ನಂಕೊಂಡು ಆ ನಿಟ್ಟಿಡು ನಮ್ಮ ಪ್ರತಿ ಒರಿನ ಬೇಲೆ ಮಲ್ಪನಂಚಿನ ಅಗತ್ಯತೆ ಎಲ್ಲ ಉಂಡು. ಚಿತ್ತಣ್ಣಗಿನಿ ಸಹಕಾರಿ ರತ್ನ ಪ್ರಶಸ್ತಿ ತಿಕ್ಕೊಂಡು ಏರಿಗೆ ತಿಕ್ಕಿನಿ ನಮ್ಮ ಸಮಾಜದವರಿಗೆ ಪ್ರಪ್ರಥಮವಾದ ಸಹಕಾರಿ ರತ್ನ ಪ್ರಶಸ್ತಿ ತಿಕ್ಕಿನ ಒಂದು ಪೂರ ನಂಗೆ ಮಾತ್ರೆಗಳ ಹೆಮ್ಮೆದ ವಿಚಾರ ನೆಕ್ಕ ಅರೆಗೆ ಅಭಿನಂದನಾ ಕಾರ್ಯಕ್ರಮ ಆತಂಡೆ ಅಂಡ ಇನಿಲ ಯಾನು ಕುಡೋರಾರೇನ ಅಭಿನಂದನೆ ಮಲ್ತೊಂದುಲ್ಲೆ ಈರ್ನ ಸಾರಥ್ಯೋಡು ಇನಿ ಚಿತ್ತಣ್ಣೆ ಪಂಡೇರು ಈರು ನಮ್ಮ ಗರೋಡಿದ ಅಧ್ಯಕ್ಷ ಚಿತ್ತಣ್ಣೆ ಪಂಡೇರು ಚಿತ್ತರಂಜನ್ ಮೇರು ವಾಬೇಲೆಗೆ ಜತ್ತಿರಂದ ಅಂಡಲ ಒರ ಕೈಪಾಡಿ ಇರಂದ ವಾಹನ ಮುಟ್ಟ ಬುಡು ಪೂಜೆ ಇರಂದು ಖಂಡಿತವಾದ್ಲ ಒಂದು ಬೋಡುತ್ತೀನಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ಲನೊಟ್ಟು ಇತ್ತದು ನಮ್ಮ ಕಲ್ತೊಂದಿನ ಇಂಚನ ಮಲ್ಲ ವಿಚಾರಗಳು ಬಂಡ ಒಂದೇ ಇನ್ನು ಕುದ್ರೋಳಿ ದೇವಸ್ಥಾನ ನಿಗುಲು ತೂತಾರೆ ಆ ಕುದ್ರೋಳಿ ದೇವಸ್ಥಾನ ದುಮ್ಮು ಎಂಚೆ ಇತ್ತನ್ನು ಬೊಕ್ಕ ಇಂಚೆ ವಾ ರೀತಿ ಆಂಡ್ ಅಂದು ನೆಕ್ಕ ಪೂರ ಮೂಲ ಕಾರಣ ಏರ್ಕೆಂಡ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ಲು ಅದನ್ನ ಒಟ್ಟಿಗೆ ಇತ್ತದು ನಮ್ಮ ತೆರಿಯೊಂದ ಆ ಬೇಲೆ ಅನಗ ಆರಂತೂ ಜಪ್ಪು ಜೆತ್ತೊಂದಿಜ್ಜಾಂಡೆ ಬೇತೆಗಳೆಲ್ಲ ಜಪ್ಪರೆಲ್ಲ ಬಿಡೊಂದಿಜ್ಜಾಂಡೆ ಒಂಜಿ ಬೇಲೆ ಮಲ್ತನ್ನ ನಮ್ಮ ಆ ಕಮಿಟ್ಮೆಂಟ್ ನಮ್ಮಡ ಬೋಡಿತ್ತಂಡು ಅವೇನು ಇನ್ನು ಚಿತ್ತರಂಜನೆಲ್ಲ ಆರ್ನ ಒಟ್ಟಿಗೆ ಇತ್ತೇರು ಅವೇನು ತೆರಿಯೊಂದೇರು ಅವೇನು ತೂದು ಅರೆಗಳ ಅವು ಸ್ಫೂರ್ತಿ ಇನ್ನು ಮಾನ್ಯ ಶ್ರೀಮಾನ್ ಎನ್ನ ಭಾಷಣ ಮುಗಿಣದು ಎನ್ನುವಲ್ಲೇ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ ನೆತ್ತೊಂದು ಬಂದಾಗ ಆರು ತಿರ್ತಿರ್ದು ಮಿತ್ತು ಮುಟ್ಟ ಪೂರಾ ತೂವೊಂದು ಬತ್ತೇರು ತೂವೊಂದು ಬಂದಾಗ ಒಂಜೊಂಜು ಕೊಡ್ಲ 2 ನಿಮಿಷ ಕುಲ್ಲುದು ಅರೆಗೆ ಆರ್ನ ಮನಸ್ಸು ಆರ್ನ ದಾದ ಆರ್ನ ಭಾವನೆಯನ್ನು ವ್ಯಕ್ತಪಡಿಸ್ಯಾರ ಅವೇನು 2 ನಿಗಲ್ನ ದುಂಬು ದೀಪ ದಯಕ್ ಪಂಡ ಒಂದು ನೆಟಪ್ಪುನ ನಮ್ಮ ಮಾತೆಲ್ಲ ಉಳ್ಳೇರು ನಂಗೆ ಮಾತ್ರೆಗಳ ಸ್ಫೂರ್ತಿ ಅವು ಒಂಜೊಂಜಿ ಫ್ಲೋರ್ಗೆ ಬಂದಾಗಲ್ಲ ಅರೆಗೆ ತೂದು ಓ ಒಂದು ನಮ್ಮ ಸಮಾಜದನ ಈತ್ ಪುರಾತನತ್ತ ಒಂಜಿ ಫ್ಲೋಟ್ ಬಂಡೇರು ಚಿತ್ತರಂಜನ್ ಇಂಚಿ ಬರಿಟ್ಟಲೆತ್ತು ಉಂತಾಯರು ಅಲ್ಪ ನಮ್ಮ ಆತ್ಮಶಕ್ತಿದ ಸ್ಟಾಫ್ನಾಗಳು ಪೂರ ಇತ್ತೇರು ಅಗಲೆತ್ತ ಅರೆಗೆ ನಮಸ್ಕಾರ ಮಲ್ಪಲೆ ಮಾತೆರ್ಲ ಬಂಡೇರು ಐದು ಪಕ್ಕ ಬಂಡೇರು ಎನ್ನಡ್ದು ಮಲ್ಪರೆ ಆವನ್ನೇನು ಚಿತ್ತರಂಜನ್ರು ಮಲ್ತೇರು ಇನ್ನು ಈ ಸಮಾಜಕ್ಕೆ ಅರ್ಪಣೆ ಮಲ್ತೇರು ಈಗ ಐಕ್ ಬೋಡಾದಿ ಯಾನಾರೇನು ಅರೆಗೆ ನಮಸ್ಕಾರ ಮಲ್ಪುಂಡು ಪನ್ಪುನಂಚಿನ ಭಾರಿ ಮಲ್ಲ ಪಾತ್ರನ ಪಂಡೇರು ಅಂಚ ಪಂಡು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ಲು ದಾಲ ಮಲ್ತಿಜ್ಜೇರು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ಲು ಮಲ್ತದಿನಿ ಖಾಲಿ ನಮ್ಮ ಕುಡ್ಲಾಗ ದಕ್ಷಿಣ ಕನ್ನಡಗೂ ಮಾತ್ರ ಭಾರತ ದೇಶಾದ್ಯಂತದ 6 ಮಲ್ತದಂಚಿನ ಸೇವೆ ಇನಿ ನಮ್ಮಗಳಿಗೆ ಮರೆತು ಬೋದಿತ್ತುಂಡಲ್ಲ ಅಂಡ ಇನಿ ಬೇತೆ ಬೇತೆ ರಾಜ್ಯಡು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ಲೆ ನಾವು ಫೋಟೋ ಪಾಡ್ದೆ ಐಕ್ ಫೋಟೋನು ದೀದೆ ಅಗಲು ಅರ್ಗಲೆ ಕೈ ಮುಗ್ಗಿವೇರಿ ದಿನೋಲ ಅವು 6 ಮಲ್ತದಂಚಿನ ಸೇವೆ ಈ ಬ್ಯಾಂಕಿಂಗ್ ಕ್ಷೇತ್ರಡು ಅವು ಏತೋ ಕುಟುಂಬಲೆಗ್ ಆನೆ ಒಂಜಿ ಜನಕ್ಕೆ ಬ್ಯಾಂಕ್ಗೆ ಪೋರೆ ಸಾದಿ ತೋಚ್ಪೈನಾರು ಪಾಪದಗಳಿಗೆ ಏರಿಕೆಂಡ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ಲು ಅಂಚಿನಾರ್ನ ಬಾಯಿಡಿ ಇನಿ ಚಿತ್ತರಂಜನ್ರ ಈ ಇಂಚಿನ ಪಾತ್ರ ಪನೋಡು ಒಂದು ಪಂಡ ಆರ್ನ ಒಟ್ಟು ಗುಪ್ಪನ ನಂಗೆ ಮಾತ್ರೆಗಳ ಸ್ಫೂರ್ತಿ ಆದ ಉಪ್ಪಾಡು ಪನ್ಪುನ ಒಂದು ಎಡ್ಡೆ ಉದ್ದೇಶೋಡು ಈ ಪಾತ್ರನಾರು ಪಂಡೇರು ಅಂಚಾದೆ ಇನಿ ಆತ್ಮಶಕ್ತಿ ವಿದೋಷ ಸಂಘ ನಾಗಲೋಟದ ಒಂದೆಟ್ಟು ದುಂಬು ಬರೊಂದುಂಡು ಮಸ್ತ್ ಖುಷಿ ಉಂಡು ನಮ್ಮಲ್ಲ ಮಾತೆಲ್ಲ ನೆತ್ತ ಪಿರಾವ್ದು ಉಪ್ಪುಗ ಬಹುಶಃ ಇನಿ 22 ಬ್ಯಾಂಕ್ ಇತ್ತಿನ ನನ್ನ ದುಂಬು ಪಂಡಿ ಲೆಕ್ಕನೆ ನನ್ನ 10 ವರ್ಷೋಡು ಒಂದು 100 ಮುಟ್ಟಾಡು ಇನಿ ಸ್ವಲ್ಪ ಜನ ಸ್ಟಾಫ್ನಗಳು ಇತ್ತಿನ 1,000 ಜನಕ್ಕಲು ಸ್ಟಾಫ್ನಗಳು ಆವು ಲೆಕ್ಕ ಒಂದು ಬುಲೆದು ಬರಡು ಅಪಗ ಆ 1,000 ಜನ ಆಂಡು ಪಂಡ ಆ 1,000 ಕುಟುಂಬಲು ಎಡ್ಡೆ ಅಪ್ಪನೊಂದು ಪನ್ನೊಂದು ನಿಗ್ಲೆಗೆ ಮಾತ್ರೆಲ್ಲ ಕುಡೋರ ಶುಭ ಕೋರೊಂದು ಎಂಕ ಇಂಚಿನ ಒಂಜಿ ಎಡ್ಡೆ ಕಾರ್ಯಕ್ರಮಡು ಅತಿಥಿನ ರೆಡ್ಡೆ ಪಾತ್ರ ಅವಕಾಶ ಕೊರ್ನೆಕ್ಕೆ ಒಂದು ದಿವಸ ಒಂದು ಎನ್ನ ರೆಡ್ಡೆ ಪಾತ್ರ ನೊಂತ ಒಂದುಲ್ಲೆ ಜೈ ಗುರುದೇವ್ ಬಂದುಲೆ ಇನಿ ನಮ್ಮ ಆತ್ಮಶಕ್ತಿ 10ನೇ ವರ್ಷದ ಸಂಭ್ರಮ ನಮ್ಮ ಉಲ್ಲ ಈ ಸಂಸ್ಥೆ ನಮ್ಮ ಹಿರಿಯರು ಪಂಡೇರು ಎಕಡೆ ಜನರಲ್ ಪೂಜಾರ್ಲು ಪಂಡೇರು ಒಂದು ಸಂಸ್ಥೆ ಮಾದಾರಿ ಸಂಸ್ಥೆ ಆತಣ್ಣೊಂದು ಖಂಡಿತ ಬಂದುಲೆ ನಮ್ಮ ಕಣ್ಣಾರೆ ತೋಂದುಲ್ಲ ಈ ಆತ್ಮಶಕ್ತಿ ಸಂಸ್ಥೆ ಅವೇತೋ ಕುಟುಂಬಲೆಗ್ ಅವೇತೋ ಇಲ್ಲ ಸಿಬ್ಬಂದಿ ವರ್ಗದ ಕುಟುಂಬಲೆಗ್ ಅದುಪ್ಪು ಅನ್ನದಾತೆ ರಾತೇರು ಬಂದುಲೆ ಇನಿ ಈ ನಮ್ಮ ದಶ ಸಂಭ್ರಮಡು ನಮ್ಮ ಬಾರಿ ಒಂದು ಖುಷಿದ ವಿಚಾರನು ಪನಡು ದಾದ ಪಂಡ ನಮ್ಮ ಚಿತ್ತರಂಜನ್ ಅಣ್ಣೆ ಓವೇ ಕೆಲಸ ಕೈಪಾಡೇರ್ನ ಆ ಕೆಲಸ ಖಂಡಿತ ಸಕ್ಸಸ್ ಆಪುಂಡು ದಯಪಂಡ ಮಾದರಿ ಉದಾಹರಣೆಗೆ ಒಂಜಿ ಬಸ್ಸು ತಂಗುದಾಣ ನಮ್ಮ ಸುಮಾರು ಒಂಜಿ 7 ತಿಂಗಳು ದುಂಬೆ ಆ ಪ್ಲಾನ್ ಪಾರ್ದಿತ್ತ ಒಂಜಿ ಬಸ್ಸು ತಂಗದ ಆವುಡು ಬಂದು ಅಣ್ಣ ಚಿತ್ತನ್ನೆ ಪಂಡೇರಿ
ಯಾನ್ ಮಲ್ಪದ ಕೊರ್ಪೆ ಎಂಗ್ಲ ಸಂಸ್ಥೆದ ಒತ್ತಿರ್ದು ಮಲ್ತು ಕೊರ್ಪೆ ಅಂದು ಬಂದುಲೆ ಕೇವಲ ಒಂಜಿ ವಾರಡ್ ಆ ಬಸು ತಂಗುದಾನ ಮಲ್ತು ಕೊರ್ತೇರು ಅವೆಟೆ ಗೊತ್ತಾಪುಂಡು ಏತು ಒಂಜಿ ಈ ಸಂಸ್ಥೆ ಒಂಜಿ ಕೈಪಾಡಿನ ಕೆಲಸಗೊಂಜಿ ಏತ ಬೇಗ ಸ್ಪಂದನೆ ಕೊರ್ಪುಂಡು ಬಂದು ಇನಿ ನಮ್ಮ ಹಿರಿಯರು ಜನಧನ ಪೂಜಾರುಲ್ಲೇರು ಅರ್ನೇದೂರು ಪಾತೆರ್ನಾಥ್ ಮಲ್ಲ ವ್ಯಕ್ತಿ ಯಾನತ್ ಯಾನು ಮಸ್ತ್ ಕಿರಿಯಾಲ್ ಅರ್ನೇದೂರು ಅರ್ನ ಪುದೋರು ಪಂಡ್ರೆಲ್ಲ ನಮಕ್ ಬಾರಿ ಗೌರವ ಬರ್ಪುಂಡು ಬಂದುಲೆ ಇನಿ ಪ್ರತಿಯೊಂದು ಕಾರ್ಯಕ್ರಮ ಯಾನು ಪಾಲ್ಪಡುವೆ ಈ ಆತ್ಮಶಕ್ತಿದ ಕಾರ್ಯಕ್ರಮ ಮಸ್ತ್ ಖುಷಿ ಆಪುಂಡು ಬಂದುಲೆ ಪ್ರತಿ ಕಾರ್ಯಕ್ರಮ ಸಕ್ಸಸ್ ಪೂರ್ಣವಾದ ಕಾರ್ಯಕ್ರಮ ಸಿಬ್ಬಂದಿ ನಕ್ಲಿಗೆ ಮನರಂಜನೆ ಕೊರ್ಪುನಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ದೀಪೇರು ಸಿಬ್ಬಂದಿ ವರ್ಗದಕ್ಲಿಗೆ ಒವ್ವೇ ಒಂಜಿ ಬೇಜಾರಾವರ ಬಲ್ಲಿ ಬಂದು ಪ್ರತಿಯೊಂದು ಕಾರ್ಯಕ್ರಮ ಆಯೋಜನೆ ಮಲ್ಪೇರು ಪ್ರತಿಯೊಂದು ಶಾಖೆ ಲಂಚನೆ ಇರುತ್ತೆ ನಮ್ಮ ಶಾಖೆ ನಮ್ಮ ಸ್ಥಾಪನೆ ಮಲ್ದೇರು ಈ ಸ್ಥಾಪನೆದ ಸಂಸ್ಥೆಗೆ ಐನಾತು ಬೇಗ ಒಂಜಿ ದಾಖಲೆ ಬರೆಯೋಡು ಬಂದುಲೆ ಖಂಡಿತ ಇದು ಈ ಒಂಜಿ ಕೆಲಸ ತೂನಾಗ ಒಂದು ಐನಾತು ಬೇಗ ಈ ಆತ್ಮಶಕ್ತಿ ಐನಾತು ಬೇಗ ಒಂದು ದಾಖಲೆ ಬರಪೇರು ಮುಕುಲು ಎಡ್ಡಾವಡು ಈ ಶುಭ ಸಮಾರಂಭಡು ಇಂಕರಡ್ಡ ಪಾತ್ತರ ಅವಕಾಶ ಕೊರ್ನೆಕ್ ಧನ್ಯವಾದ ಬನ್ನೊಂದು ನನ್ನಾತು ದುಂಬಗ್ ನನೊಂಜಾತು ಶಾಖೆಯಲ್ಲಿ ಉದ್ಭವ ಆವಡು ಬಂದು ಎನ್ನ ರಡ್ಡು ಶುಭ ಹಾರೈಸೊಂದು ಎನ್ನಡ ಪಾತ್ರ ನಮಗೆ ಶಕ್ತಿಯನ್ನ ಐಕ್ಯಗೊಳಿಸಿ ಸಾರ್ಥಕತೆಯ 10 ವರ್ಷದ ಹೆಜ್ಜೆಯನ್ನ ಸಂಭ್ರಮಿಸಿದ ಈ ಕ್ಷಣ ಬಂದಂತ ಎಲ್ಲ ಅತಿಥಿ ಅಭ್ಯಾಗತರಿಗೆ ಇದೀಗ ನೆನಪಿನ ಕಾಣಿಕೆಯನ್ನ ನೀಡುವಂತ ಹೊತ್ತು ಗೌರವಾನ್ವಿತ ಸಭಾಧ್ಯಕ್ಷರು ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ಮರಣಿಕೆಯನ್ನ ನೀಡಬೇಕು ಅಂತ ವಿನಂತಿಯನ್ನ ಮಾಡ್ತಾರೆ. ನಮಃ. ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘದ ದಶ ಸಂಭ್ರಮದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸಹಕಾರತ್ನ ಚಿತ್ತರಂಜನ್ ಬೋಳಾರ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಬ್ರಹ್ಮಬೈದಿಗಳ ಗರಡಿ ಕ್ಷೇತ್ರ ಕಂಕನಾಡಿ ಆದ ಅಧ್ಯಕ್ಷರಾದಂಥ ಶ್ರೀ ಚಿತ್ತರಂಜಿಕೆ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಬಂದು ನಿರ್ಗಮಿಸಿದಂಥ ಶ್ರೀಯುತ ಮಂಜುನಾಥ್ ಮಂಡರಿ MLC ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬಡ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ವಿತರಿಸಿದಂಥ ಕೋಶಾಧಿಕಾರಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಕುದ್ರೋಳಿ ಶ್ರೀ ಪದ್ಮರಾಜ ಆರ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇಲ್ಲಿ ಇಂದಿನ ಸ್ಥಳೀಯ ಕಾರ್ಪೊರೇಟರ್ ಅಂತ ಶ್ರೀಮತಿ ರೂಪಶ್ರೀ ಪೂಜಾರಿ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸತೀಶ್ ಅಂಚನ್ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ನೀರು ಮಾರ್ಗ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಬಿಲ್ಲವ ಸಮಾಜ ಸೇವಾ ಸಂಘ ಗರೋಡಿ ಶ್ರೀಯುತ ಭರತೇಶ್ ಅಮೀನ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ನಿಕಟಪೂರ್ವ ನಿರ್ದೇಶಕರಾದಂಥ ಶ್ರೀಯುತ ವಾಮನ್ ಕೆ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಎಲ್ಲ ನಿರ್ದೇಶಕರಿಗೂ ಎಲ್ಲ ಸಿಬ್ಬಂದಿಗಳಿಗೂ ಬಂದಂಥ ಎಲ್ಲ ಸದಸ್ಯರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.